ಗಜಮುಖನವಗೆ ಗಣಪಗೆ
ಮಲತಾದ ಮೂಡಿಯೇ ಕೈದೈಕ್ಲೆ ಮೋಕೇಡು ಕೂಡಿಯೇ ಸಿಂಗಾರಿ ಪುಣ್ಣೆ ಮಧುಮಾಲು ಮಣ್ಣೆ ಎನ್ನುಡಲ ಸಿರಿದೇವಿ ಚಿಲಿಪಿಲಿ ಪಲ್ಪಿನ ಪಕ್ಕಿಲು ಪಾರುನ ಚಿಲಿಪಿಲಿ ಪಲ್ಪಿನ ಪಕ್ಕಿಲು ಪಾರುನ ಬದುಕುದ ಉಲ್ಲಾಸದಾನಿ ದಾನಿ ಪುಳ್ಳಿ ನಿನ್ನ ಮನಸ್ಸಿಂಕು ತೆರೆಯಂದೆ ಪೋವ ಮನಸ್ಸಿಂಕು ತೆರೆಯಂದೆ ಪೋವ ಯೋಗ್ಯದ ಸಿಂಗಾರಿ ಕುಂತುದ ಬಯ್ಯಾರಿ ಓಕೆದ ಸಿಂಗಾರಿ ಕುಂತುದ ಬಯ್ಯಾರಿ ಜ್ಞಾನ ಮೂಲೆ ಕಾತುಂದುಲ್ಲೆ ಮದತೆ ಕೋಪನ ಓ ಪುಣ್ಯೆನ್ನ ಮೋನೆ ತೂದು ಗಾಯೇ ಕೋಪನ ಓಕೆದ ಸಿಂಗಾರಿ ಕುಂತುದ ಬಯ್ಯಾರಿ ಜಾಜಿ ಕೂತರೇಡು ನೀದು ಓಡ ಪೋಪದೆ ಆಜಿ ಮೂಜಿ ಅಜ್ಜದಿಂದ ದಾನ ಸೋಕುದೆ ನಾಚಿಗೇಡು ಮೋನೆ ನಿನ್ನ ಕಂತದಾನೆ ನಾನವಿಲ್ಲದ ನಡಕನೆ ನಿನ್ನಯ ತಿಳಿಕೆಲ ನಿನ್ನನೇ ಕೊರುಳುಯ ನಾನವಿಲ್ಲದ ನಡಕನೆ ನಿನ್ನಯ ತಿಳಿಕೆಲ ನಿನ್ನನೇ ಕೊರುಳುಯ மல்லிகை பூதிது மதுமாலு பொன்னாது குங்கும ஹணேக்கு தாரேத மண்ணேக்கு மல்லிகை பூதிது மதுமாலு பொன்னாது குங்கும ஹணேக்கு தாரேத மண்ணேக்கு ಕರಿಯಣಿ ಕಟ್ಟುನ ಬದುಕುಡು ಉಪ್ಪುನ ಕರಿಯಣಿ ಕಟ್ಟುನ ಬದುಕುಡು ಉಪ್ಪುನ ದಿನನೇನಂತು ಒಂದ ದಿನ ನಾಚಿಗೆ ಕೋಡಿಗೆ ಇಚ್ಛೆಯೇ ಈ ಜೀವವು ದೇವರಿಯೇ ನಾಚಿಗೆ ಕೋಡಿಗೆ ಇಚ್ಛೆಯೇ ಜೀವವು ದೇವ
ಮಧುಮೇದ ಮೊನದಾನಿ ಪುನ್ನಮ ದಿನ ತಾನಿ ನಾಚಿಗೆ ಲಂಕಾನಿ. ನಮಸ್ತೆ ರಾಜಣ್ಣ. ನಮಸ್ತೆ. ಈಗ ನೋಡಿ, ನೀವು ಹಲವಾರು ವರ್ಷಗಳಿಂದ ಅಂದ್ರೆ ಒಂದು 7-8 ವರ್ಷದಿಂದ ಹೌದು ನೀವು ಬಹಳಷ್ಟು ಈ ಕ್ಯಾಸೆಟ್ಗಳನ್ನು ಕನ್ವರ್ಟ್ ಮಾಡುವುದಾಗಿರ್ಬೋದು ಅಥವಾ ಲೈವ್ ಪ್ರೋಗ್ರಾಮ್ ಇದ್ದು ಯಾರಾದರೂ ನಿಮಗೆ ಒಂದು ಪರಿಚಯದಿಂದ ನೀವು ಮಾಡಿಕೊಡ್ತೀರಿ ಅನ್ನೋ ಒಂದು ದೃಷ್ಟಿಯಿಂದ ನಿಮಗೆ ಕೊಟ್ಟರೆ ನೀವು ಅದನ್ನು ಕೂಡ ಈ ಆಧುನಿಕ ತಂತ್ರಜ್ಞಾನಕ್ಕೆ ಅಂದ್ರೆ MP3ಗೆ ಕನ್ವರ್ಟ್ ಮಾಡಿ ಇಡುವಂತ ಕೆಲಸವನ್ನು ನೀವು 7-8 ವರ್ಷದಿಂದ ಮಾಡ್ತಾ ಇದ್ದೀರಿ. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತಾನೆ ನನ್ನ ಭಾವನೆ. ನನಗೆ ಗೊತ್ತಾಗಿದ್ದೇ ಇತ್ತೀಚೆಗೆ. ಈ ಒಂದು MP3 ಅಂದ್ರೆ ಕ್ಯಾಸೆಟ್ ಇಂದ MP3ಗೆ ಹೌದು ಮಾಡುವಂತ ಒಂದು ಕಲ್ಪನೆ ನಿಮ್ಗೆ ಬಂದದ್ದು ಹೇಗೆ? ಅದು ಯಾವ ಒಂದು ಇದರಿಂದ? ಸಾಧಾರಣ ಒಂದು 7-8 ವರ್ಷದ ಮೊದಲು ಅವಾಗ ಮೊಬೈಲ್ ಮೀಡಿಯಾ ಪ್ಲೇಯರ್ ಮೊಬೈಲ್ ಬಂದ ಸಮಯ. ಆವಾಗ ಎಲ್ಲರ ಹತ್ರ ಕ್ಯಾಸೆಟ್ ಇತ್ತು, ಹೆಚ್ಚಿನವರ ಹತ್ರ. ಈ CD ಯಲ್ಲಿ ಬಂದದ್ದು ಯಕ್ಷಗಾನಗಳೆಲ್ಲ CD ಯಲ್ಲಿ ಬಂದಿಲ್ಲ ಆಗಲ್ಲ. ಹೌದು ಹೌದು, ಇದು ಎಲ್ಲ ಸಂಗೀತ ಅಥವಾ ಇನ್ನಿತರ ಎಲ್ಲ CD ಯಲ್ಲಿ ಬರ್ತಿತ್ತು. ಯಕ್ಷಗಾನದ CD ಯಲ್ಲಿ ಎಲ್ಲಿ MP3 ಫಾರ್ಮ್ಯಾಟ್ ಅಲ್ಲಿ ಅಥವಾ ಯಾವುದೇ ಇದರಲ್ಲಿ ಸಿಗ್ತಾ ಇರಲಿಲ್ಲ. ಹೌದು, 2003 2004 ಆ ಇಸವಿಯಲ್ಲಿ ಸಾಧಾರಣ ಅದೇ ನೆನಪಿಲ್ಲ. ಆದ್ರೂ ಆವಾಗ ನನಗೆ ಹೆಚ್ಚಾಗಿ ನಾನು ಸೌಂಡ್ ಅಂದ್ರೆ ವಿಡಿಯೋಕ್ಕಿಂತ ನಾನು ಧ್ವನಿಗ್ರಹದಲ್ಲಿ ತುಂಬಾ ಇಷ್ಟಪಡುವ. ಯಾಕಂದ್ರೆ ಅದು ಕೆಲಸ ಮಾಡ್ತಾ ಇರುವಾಗಲೂ ಅಥವಾ ಏನೇ ಇದ್ರು ನಾವು ಎಲ್ಲರೂ ಹೋಗ್ತಾ ಇರುವಾಗಲೂ ನಮಗೆ ಯಾರಿಗೂ ತೊಂದರೆ ಇಲ್ಲದ ಹಾಗೆ ನಮಗೆ ಅದನ್ನು ಆಸ್ವಾದಿಸಬಹುದು. ಹಾಗೆ ನನಗೆ ನನ್ನ ಮೊಬೈಲ್ ಆ ತರ ನಾನು ತಕೊಂಡ ಕೂಡಲೇ ನನಗೆ ಅದನ್ನು ಬೇರೆಲ್ಲ ಸಿಗುತ್ತಿತ್ತು, ಸಂಗೀತ ಆಗ್ಲಿ ಇದಾಗ್ಲಿ. ಯಕ್ಷಗಾನ ನನಗೆ ಕೇಳಬೇಕು ಅಂತ ಹೇಳೋ ಒಂದು ಉತ್ಸಾಹದಲ್ಲಿ ಅದಕ್ಕೆ ಸಿಕ್ಕಲಿಲ್ಲ. ಆವಾಗ ಕ್ಯಾಸೆಟ್ ಅನ್ನು ಹೇಗೆ ತಂತ್ರಜ್ಞಾನವನ್ನು ಇದು ಮಾಡಬಹುದು, ಅದರ ಬಗ್ಗೆ ಹೇಗೆ ಬರ್ತಿತ್ತು. ಕೆಲವರು ಮೈಲ್ನಲ್ಲಿ ಅಥವಾ ಯಾರಾದ್ರೂ ಒಂದೊಂದು ಸಣ್ಣ ಸಣ್ಣ ಪದಗಳು 2 ನಿಮಿಷದ್ದು 10 ಸೆಕೆಂಡ್ನದ್ದು ಹೀಗೆ ಅದೆಲ್ಲ ಏನು ಸಾಕಾಗ್ತಿರ್ಲಿಲ್ಲ. ಅರ್ಧ ಗಂಟೆ ಕೇಳುವಾಗ ಅದು ಮುಗ್ದು ಹೋಗ್ತಿತ್ತು. ಹೌದು, ನಮಗೆ ಹಾಗೆ ನಾನು ಬೆಳಗ್ಗೆ ವಾಕಿಂಗ್ ಹೋಗುವಾಗಲ್ಲ ಅಥವಾ ಈ ತರ ಹೊರಗೆಲ್ಲ ಮಾಡುವಾಗ ನನ್ಗೆ ಅದು ಫುಲ್ ಕೇಳುವ ಹಾಗೆ ಅಥವಾ ಯಕ್ಷಗಾನ ಫುಲ್ ಅದನ್ನು ಆಸ್ವಾದಿಸುವ ಹಾಗೆ ನನ್ಗೆ ಒಂದು ಇದು ಬೇಕು ಅಂತ ಹೇಳಿ ನಾನು ಅದರ ಬಗ್ಗೆ ಆ ತಂತ್ರಜ್ಞಾನ ಹೇಗೆ ಮಾಡ್ಬೋದು ಅಂತ ಹೇಳಿ ಹುಡುಕ್ತಾ ಹೋದೆ. ಹುಡುಕ್ತಾ ಹೋಗೋ ಅದಕ್ಕೆ ನನಗೆ ತುಂಬಾ ಸಪೋರ್ಟ್ ಕೊಟ್ಟದ್ದು ಮುರಳಿ ಚೆಂಬರಪ್ಪು ಅಂತ ಹೇಳೋ. ಅವನಿಗೆ ನನ್ನ ಇದೆಲ್ಲ ಅರ್ಥ ಆಗಿ ಅವನು ಅದರ ಬಗ್ಗೆ ಅವನು ಕೂಡ ಹುಡುಕಿದ. ಮತ್ತೆ ಅವನು ಹೇಳಿದ ಹೀಗೆ ಒಂದು ಟೇಪ್ ರಿಕಾರ್ಡ್ ಇದ್ರೆ ಮಾಡಬಹುದು ಅದನ್ನು ಅಂತ ಹೇಳಿದ. ಮತ್ತೆ ಅದರ ಬಗ್ಗೆ ನಾವು ನೋಡಿದೆವು. ಮತ್ತೆ ಅವನು ಅಷ್ಟೇ ಹೇಳಿದ್ದು. ಮತ್ತೆ ನಾನು ಟೇಪ್ ರಿಕಾರ್ಡ್ ಎಲ್ಲ ತಂದೆ ಒಂದು ಅಂಗಡಿಯಲ್ಲಿ. ಅದರಿಂದ ಸೌಂಡ್ ಏನೋ ಅದು ಇದಾಗಲಿಲ್ಲ, ಸರಿಯಾಗಿ ಕ್ಲಾರಿಟಿ ಬರ್ತಿರ್ಲಿಲ್ಲ. ಅದು ಏನೇನೋ ಬರ ಬರ್ತಿತ್ತು. ಮತ್ತೆ ಹೀಗೆ ನೋಡು ಆಗ ನಮ್ಮಲ್ಲಿ ಒಂದು ದೊಡ್ಡ ಒಂದು ಡಕ್ ಇತ್ತು, ಅದು ಹಾಳಾಗಿ ಇದರಲ್ಲಿ ಬಿದ್ದಿತ್ತು. ನನ್ನ ಮಿತ್ರ ಒಬ್ಬ ಬಂದಿದ್ರು ಮಂಗಳೂರಿನವರು, ಜಯಶಂಕರ್ ಅಂತೇಳಿ. ಅವರು ಬಂದವರು ಹಾಗೆ ಅವ್ರ ಹತ್ರ ಕೇಳಿದೆ ಇದನ್ನು. ಮತ್ತೆ ನಾವು SP ರೋಡಿಗೆ ಹೋಗಿ ಅದರ ಕೆಲವು ಪಾರ್ಟ್ಸ್ ಎಲ್ಲ ತಕೊಂಡು ಬಂದು ಅದನ್ನೆಲ್ಲ ಸರಿ ಮಾಡಿ ಅಂತದ್ದು ಜಸ್ಟ್ ಅದು ಪ್ಲೇ ಆಗುವಾಗೆ ಮಾಡಿ ಕೊಟ್ಟ. ಅದ್ರ ಬೇರೆ ಏನು ಆಪ್ಷನ್ ಇಲ್ಲ ಆಯ್ತು. ಅದನ್ನು ಪ್ಲೇ ಮಾಡಿ ಅದರಿಂದ ನಾನು ಮಾಡುವಾಗ ನನಗೆ ಅದ್ಭುತವಾಗಿ ಒಂದು ಸೌಂಡ್ ಅದು ಇದಾದ್ದು ನನಗೆ ಕಂಡಿತು. ಆಮೇಲೆ ಅದರಿಂದಲೇ ನಾನು ಕೆಲವು ಕ್ಯಾಸೆಟ್ಗಳನ್ನು ಮನೆಯಲ್ಲಿ ಇದ್ದವನ್ನೆಲ್ಲ ಪರಿವರ್ತಿಸಿದೆ. ಮತ್ತೆ ನನಗೆ ಫಸ್ಟಿಗೆ ಅಲ್ಲಿ ಊರಿನವರೊಬ್ರು ದೊಡ್ಡ ಬಲಿಪರ ಅಭಿಮಾನಿ, ಅದೇ ಆ ಫ್ರೆಂಡಿನ ಅಣ್ಣ ಒಬ್ರು, ಅವರೊಂದು 10 ಕ್ಯಾಸೆಟ್ ಫಸ್ಟಿಗೆ ನನಗೆ ಬಲಿಪರದ್ದು ಎಲ್ಲ ಬೇರೆ ಯಾರದ್ದೆಲ್ಲ ಆಯ್ತು. ಒಂದು 10 ಕ್ಯಾಸೆಟ್ ಕೊಟ್ಟರು ಅವರು, ಮಾಡಿ ಕೊಡ್ಲಿಕ್ಕೆ ಆಗ್ತಾ ಅಂತ. ಅವ್ರ ಹತ್ರ ಕೇಳಿ ತಗೊಂಡು ಬಂದ ನಾನು. ಮತ್ತೆ ಅದನ್ನು ಮಾಡಿ ಎಲ್ಲ ಒಳ್ಳೆ ಇದಾಯ್ತು. ಮತ್ತೆ ನನಗೆ ಅದು ಕಂಟಿನ್ಯೂ ಮಾಡುವ ಅಂತೇಳಿ ಆಯ್ತು. ಮತ್ತೆ ಅದರ ಹಿಂದೆ ನಾನು ಬಿದ್ದೆ. ಇನ್ನು ಈ ತರ ಇದ್ರೆ ನಾನು ಫ್ರೀ ಆಗಿ ಯಕ್ಷಗಾನದ್ದು ಯಾರೆಲ್ಲ ಕ್ಯಾಸೆಟ್ ಉಂಟು ಎಲ್ಲರೂ ಅದನ್ನು ದುಡ್ಡು ಕೊಟ್ಟು ಮಾಡಿಸ್ತಿದ್ರು. ನಾನು ಅದನ್ನು ಯಕ್ಷಗಾನದ್ದು ಅಂತ ಆದ್ರೆ ಫ್ರೀ ಆಗಿ ಮಾಡ್ತಾ ಇದ್ದೆ. ಹಾಗೆ ಸುಮಾರು ಎಲ್ಲ ಮನೆಯಿಂದ ಹೋಗಿ ತಕೊಂಡು ಬಂದಿದ್ದೇನೆ. ಒಟ್ಟು ಇದುವರೆಗೆ ಸಾಧಾರಣ ಮಟ್ಟಿಗೆ ಅಂದಾಜಿಗೆ ಒಂದು ಕ್ಯಾಸೆಟ್ಗಳನ್ನು ನೀವು ಕನ್ವರ್ಟ್ ಮಾಡಿರ್ಬೋದು? ಸಾಧಾರಣ ಒಂದು 800-1000 ಹತ್ತಿರದವರೆಗೂ ಮಾಡಿದ್ದೇನೆ. ಸಾಧಾರಣ ಈಗ ಬರುವ ಕ್ಯಾಸೆಟ್ಗಳು ನಾನು ಮಾಡಿದ್ದೇ ಬಂದಿರ್ತದೆ. ಕೆಲವು ನನ್ನ ಹತ್ರ ಉಂಟು. ಮತ್ತೆ ನಾನು ತಂದು ನೋಡುವಾಗ ಅದರಲ್ಲಿ 10ರಲ್ಲಿ ಒಂದು 2 ಆ ತರ ಸಿಗ್ತದೆ. ಅಲ್ಲದೆ ಬಾಕಿ ಎಲ್ಲ ನಾನು ಮಾಡಿದ್ದೇ ನನ್ನ ಸಂಗ್ರಹದಲ್ಲಿ ಇರುವಂತದ್ದೇ ಅವರು ಕೊಟ್ಟಿರ್ತಾರೆ.
ಅಂದ್ರೆ ಕ್ಯಾಸೆಟ್ಗಳು. ಹೌದೌದು. ಅಂದ್ರೆ ನಾವು ಆಲ್ರೆಡಿ ಯಾರಿಂದನೂ ಆ ಕ್ಯಾಸೆಟ್ ಅನ್ನು ಪಡೆದು ಮಾಡಿ ಆಗಿರ್ತದೆ, ಮೊದಲೇ ಮಾಡಿ ಆಗಿರ್ತದೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಮಾರ್ಕೆಟ್ಗೆ ಬಂದ ಹೆಚ್ಚಿನ ಅಂದ್ರೆ ಒಂದು 100ರಲ್ಲಿ 70% ನೀವು ಮಾಡಿ ಆಗಿದೆ ಅಂತ ನನ್ನ ಭಾವನೆ. ಮತ್ತೆ ಆ ಬಂದದ್ದೇ ಎಷ್ಟು ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ. ಅದರಲ್ಲಿ ಹೆಚ್ಚಿನದ್ದು ತೆಂಕುತಿಟ್ಟಿನ ಬಡಗುತಿಟ್ಟಿನ ಬಗ್ಗೆ ನನಗೆ ಹೆಚ್ಚು, ಆದ್ರೂ ಸಿಕ್ಕಿದ್ದ ಸಾಧಾರಣ ಮಾಡಿದ್ದೇನೆ. ನನ್ನ ಕೈಗೆ ಬಂದದ್ದೆಲ್ಲ ಬಡಗುತಿಟ್ಟು ತೆಂಕು ಅಂತ ಹೇಳಿ ವ್ಯತ್ಯಾಸ ಇಲ್ಲದೆ ಎಲ್ಲರದ್ದು ಸಾಧಾರಣ ಇದು ಮಾಡಿ ಅದನ್ನು ಇದು ಮಾಡಿದ್ದೇನೆ. ಹಾಗೆ ಅದು ಮಾಡಿ ಅದರ ನಂತರ ನನಗೆ ಒಂದು ನನ್ನ ಸಾಮಾಜಿಕ ಅಥವಾ ನನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ಅದು ನನ್ನ ಒಟ್ಟಿಗೆ ಅದು ಬಂದಿದೆ ಅಂತ ಹೇಳಿದ್ರೆ ನನಗದು ತುಂಬಾ ಸಂತೋಷ. ಇದು ಹೇಗೆ ನೀವು ನೋಡಿ, ನೀವು ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವವರು, ನಿಮ್ಗೆ ಫೈನಾನ್ಸ್ ಬ್ಯಾಕ್ ಗ್ರೌಂಡ್, ಈಗ ನಾನು ಕೂಡ ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇರುವ, ನನಗೆ ಕೂಡ ಸಮಯ ಬಹಳ ಕಡಿಮೆ ಇರುವುದು, ನನಗೋಸ್ಕರ ಸಿಗುವ ಸಮಯವೇ ಕಡಿಮೆ. ನಾವು ಈ ಪ್ರತಿ ತಿಂಗಳಲ್ಲಿ 7-8 ಕಟ್ ಆಫ್ ಡೇಟ್ಗಳೇ ಇರ್ತದೆ, ಅದಕ್ಕೆ ನಾವು ಒದ್ದಾಡಬೇಕು. ಇಂಥ ಒಂದು ಬಿಸಿ ಶೆಡ್ಯೂಲ್ ನ ಮಧ್ಯೆ ನೀವು ಕ್ಯಾಸೆಟ್ ಕನ್ವರ್ಷನ್ ಅನ್ನೋದು ಯಾವ ರೀತಿ ನೀವು ದಿನಚರಿಯಲ್ಲಿ ಹೊಂದಿಸಿಕೊಂಡ್ರಿ? ದಿನಚರಿ ಅಂತ ಹೊಂದಿಸುವುದು ಅಂತಂದ್ರೆ ನಾನು ಟೇಪ್ ರೆಕಾರ್ಡ್ ಎಲ್ಲ ಇಲ್ಲೇ ಇಟ್ಟಿರ್ತಿದ್ದೆ ಸಾಧಾರಣ ನನಗೆ ಬೇಕು ಅಂತ. ಆವಾಗ ಡೇ ಟೈಮ್ ನಲ್ಲಿ ಅಂದ್ರೆ ಆಫೀಷಿಯಲ್ ಕೆಲಸ ಇರುವಾಗ ಅದನ್ನು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹೌದು, ಒಂದು ವೇಳೆ ಕೆಲವೊಮ್ಮೆ ನಾನು ಫ್ರೀ ಇದ್ದೇನೆ ಅಂತೇಳಿ ಮಾಡಿದ್ರು ಕೂಡ ಯಾರಾದ್ರೂ ಬರ್ತಾರೆ, ಅವರ ಮೊಬೈಲ್ ಎಲ್ಲ ರಿಂಗ್ ಆದ್ರೆ ಅದು ಇದರಲ್ಲಿ ಅದು ಕೂಡ ತಗೊಳ್ತದೆ, ಡಿಸ್ಟರ್ಬ್ ಆಗ್ತಿತ್ತು, ಮತ್ತೆ ಅದು ಕಿರಿಕಿರಿ ಆಗ್ತಿತ್ತು. ಆದ್ರೆ ಹೊರಗಿನ ಸೌಂಡ್ ತಕೊಳ್ಳೋದಿದ್ರು ಮೊಬೈಲ್ ನದ್ದು ತಗೊಳ್ತಾರೆ. ಹೌದು, ಅದೇ ಹಾಗಾಗಿ ನನ್ಗೆ ಅದು ಕೆಲವೊಮ್ಮೆ ಮಾಡಿದ್ದು ಕೂಡ ವೇಸ್ಟ್ ಆಗ್ತಿತ್ತು. ಆದ ಕಾರಣ ನಾನು ಎಂತ ಮಾಡ್ತಿದ್ದೆ, ಎಲ್ಲ ಆದ ನಂತರ ನನ್ನೊಂದು 7-8 ಗಂಟೆ ರಾತ್ರಿ 8 ಗಂಟೆ ರಾತ್ರಿಯಿಂದ ಒಂದು 10, 11, 12 ಗಂಟೆವರೆಗೂ ಕೂತದ್ದು ಇದೆ. ಅಂದ್ರೆ ಒಂದು ಕ್ಯಾಸೆಟ್ಗೆ ಅಂದ್ರೆ ಪ್ರಾರಂಭದ ದಿನದಿಂದ ಇದುವರೆಗೆ ಪ್ರಾರಂಭದ ದಿನದಲ್ಲಿ ಬಹುಶಃ ನಿಮ್ಗೆ ಜಾಸ್ತಿ ಟೈಮ್ ತಗೊಂಡಿರ್ಬೇಕು. ಫಸ್ಟ್ಗೆಲ್ಲ ನನಗೆ ಅದರ ಸೆಟ್ಟಿಂಗ್ ಮತ್ತೆ ಅದರದ್ದು ಇನ್ಪುಟ್ ಇದು ಅದು ಇದೆಲ್ಲ ಉಂಟು, ಸೌಂಡ್ ಕೆಲವು ಸಿಸ್ಟಮ್ ವೈಸ್. ಈಗ ಮೊದಲೆಲ್ಲ ಬಂದದ್ದುಂಟು ಸಿಸ್ಟಮ್ಗಳು, ಆವಾಗ ರ್ಯಾಮ್ ಎಲ್ಲ ಸ್ಪೀಡ್ ಇರ್ತಿರ್ಲಿಲ್ಲ, ಮೆಮೊರಿ ಇರ್ತಿರ್ಲಿಲ್ಲ. ಈಗ 1 GB ಮೆಮೊರಿ ಅಂತ ಹೇಳಿದ್ರೆ ದೊಡ್ಡ ಸಂಗತಿ ಅಲ್ಲ. ಆವಾಗೆಲ್ಲ ಎಂತದಿಲ್ಲ ಆಯ್ತು ನಮ್ಮ ಸಿಸ್ಟಮ್ ಅಲ್ಲಿ. ಆವಾಗ ಅದು ಒಂದು ಎನ್ಕೋಡ್ ಆಗ್ಬೇಕಿದ್ರೆ ಒಂದು ಕ್ಯಾಸೆಟ್ ನದ್ದು ಕಡಿಮೆ ಒಂದು ಗಂಟೆ ಎಲ್ಲ ತಗೊಳ್ತಿತ್ತು. ಈಗೇನಿಲ್ಲ, ಈಗ 10 ನಿಮಿಷದಲ್ಲಿ ಒಂದು ಕ್ಯಾಸೆಟ್ ನದ್ದು ಇದಾಗಿ ಬರ್ತದೆ. ಆವಾಗ ನಾವು ಅದು ಕೊಟ್ರೆ ಮತ್ತೆ ಒಮ್ಮೆ ಅದು ಕೊಟ್ರೆ ಬೇರೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಆ ಸಿಸ್ಟಮ್ ಅದಕ್ಕೆ ಡಂಪ್ ಇಟ್ಟಾಗಿರ್ಬೇಕು. ನಾನು ಇಡ್ತಿದ್ದೆ ಅದಕ್ಕೆ ಎಲ್ಲಾದ್ರೂ ಹೊರಗೆ ಅದು ಇದು ಮಾಡಿ ಅದನ್ನು ಇಟ್ಟು ನಾನು ಡಂಪ್ ಮಾಡಿ, ಅಂದ್ರೆ ಅದರಲ್ಲಿ ಏನು ಕೆಲಸ ಮಾಡೋದೇ ಇಡ್ತಿದ್ದೆ. ಕೆಲಸ ಮಾಡಿದ್ರೆ ಅದರೊಟ್ಟಿಗೆ ಇದು ಮಿಕ್ಸ್ ಆಗ್ತಿತ್ತು, ಏನೆಲ್ಲ ಆಗ್ತಿತ್ತು. ಅಂದ್ರೆ ಒಂದು ಕ್ಯಾಸೆಟ್ ಅನ್ನು ಕನ್ವರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಸಾಧಾರಣ ಎಷ್ಟು ಸಮಯ ಬೇಕು? ದಿವಸದಲ್ಲಿ ಈಗ ಒಂದು ಕ್ಯಾಸೆಟ್ಗೆ ಸಾಮಾನ್ಯವಾಗಿ ಒಂದು 2.5-3 ಗಂಟೆ ಬೇಕು ಸರಿಯಾಗಿ ಅದನ್ನು ಇದು ಮಾಡಿ. ಕೆಲವೊಮ್ಮೆ ಅದು ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಏನಾದ್ರೂ ಅದರಲ್ಲಿ ಎಡಿಟಿಂಗ್ ಇರ್ತದೆ, ಸೌಂಡ್ ಹೆಚ್ಚು ಕಡಿಮೆ ಮಾಡುವಂತ. ಈಗ ಹಳೆಯ ಕ್ಯಾಸೆಟ್ಗಳು ಧೂಳಿ ಹಿಡಿದವುಗಳು ಅಥವಾ ಅದರಲ್ಲಿ ಧೂಳಿ ಹಿಡಿದನ್ನು ಹೊಂದಿಕೊಂಡು ಕೆಲವು ಮೇಲಿಂದ ಮಾತ್ರ ತೆಗೆದ್ರೆ ಸಾಕಾಗ್ತದೆ. ಕೆಲವೊಮ್ಮೆ ಒಂದು ಸರ್ತಿ ತೆಗೆದ್ರೆ ಸಾಕಾಗುದಿಲ್ಲ. ಅದರ ಪ್ರತಿ ಟೇಪಿನ ಪ್ರತಿ ಅಂಚೆ ಇಡೀ ಧೂಳು ತಿಂದಿರ್ತದೆ. ಅದನ್ನು ಅದರ ಬೂಸುರೆಲ್ಲ ಹೀಗೆ ಉಜ್ಜಿ ತೆಗಿಬೇಕಾಗ್ತದೆ. ಅದನ್ನು ನಾನು ನೋಡಿ ಫಸ್ಟಿಗೆ ಒಂದು ಸ್ಯಾಂಪಲ್ ನೋಡ್ತೇನೆ, ಅದರಲ್ಲಿ ಯಾರು ಹಾಡಿದ್ದಾರೆ ಅಥವಾ ಏನು ಒಳ್ಳೆ ಇದುಂಟಾ, ಕ್ವಾಲಿಟಿ ಉಂಟಾ. ಅದನ್ನು ನೋಡಿದ ಕೂಡಲೇ ಮತ್ತೆ ಅದರ ಬಗ್ಗೆ ಆಸಕ್ತಿ ಬರ್ತದೆ. ತುಂಬಾ ಒಳ್ಳೇದಾಗಿದ್ರೆ ಎಷ್ಟು ಕಳಪೆ ಆಗಿದ್ರು ಅದರ ಸ್ಥಿತಿ, ಆಗ ಅದನ್ನು ಕ್ಲೀನ್ ಮಾಡಬೇಕಾಗಿ ಬರ್ತದೆ. ಮಾಡಿ ಅಂದ್ರೆ ಆ ಕ್ಯಾಸೆಟಿನ ರೀಲ್ ಮಾತ್ರ ಕ್ಲೀನ್ ಮಾಡುದಲ್ಲದೆ ಅದರ ಕವರ್ ಚೇಂಜ್ ಮಾಡಿ, ಕವರ್ ಎಲ್ಲ ತೆಗೆದು ಅದನ್ನೆಲ್ಲ ಒಳಗೆ ಅದರ ಅಸ್ಥಿಪಂಜರ ಎಲ್ಲ ತೆಗೆದು ಅದನ್ನ ಇದು ಮಾಡಿ ಬಿಡಿಸಿಟ್ಟು ಅದನ್ನ ನೀರಿನಲ್ಲಿ ಒಳ್ಳೆ ಶುಭ್ರ ನೀರಿನಲ್ಲಿ ಇದು ಮಾಡಿ ಅದನ್ನ ಅಜ್ಜಿ ಇದು ಮಾಡುದು. ಆಗಲೇ ಮಾಡ್ಬೇಕು. ಈಗ ನಾವು ಕ್ಲೀನ್ ಮಾಡಿ ಇವತ್ತು ಮಾಡಿ ನಾಳೆ ಮಾಡಿದ್ರೆ ಆಗುದಿಲ್ಲ, ನಾಳೆ ಅದಕ್ಕೆ ಪುನಃ ಬುಸುರು ಹಿಡಿದಿರ್ತದೆ. ನಾವು ಯಾವಾಗ ಕ್ಲೀನ್ ಮಾಡಿದೇವೋ ಅದು ಆಗಲೇ ಅದು ಇದಾಗಿ ಪ್ಲೇ ಆಗಿ ಆಗ್ಬೇಕು. ಆದ್ರೆ ಮಾತ್ರ ನಿಮ್ಗೆ ಅದು ಸೌಂಡ್ ಕ್ಲಾರಿಟಿ ಉಂಟಲ್ಲ ಚೆನ್ನಾಗಿ ಬರ್ತದೆ. ಮರುದಿನ ಮಾಡಿದ ಕೂಡಲೇ ಅದರ ಸೌಂಡ್ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗ್ತದೆ. ಫುಲ್ ನಿಮ್ಗೆ ಬೇಕಾದಷ್ಟು ಸಿಕ್ಕೋದಿಲ್ಲ. ಮತ್ತೆ ಅದು ಕೂಡ ಟೈಪ್ ರೆಕಾರ್ಡ್ ಅಲ್ಲಿ ಪ್ರತಿ ಒಂದು ಬದಿಗೆ ಇದಕ್ಕೆ ನೀವು ಅದರ ಹೆಡ್ ಕ್ಲೀನ್, ಅದರ ಬಾಕಿ ಇದ್ದ ಕ್ಲೀನ್ನೆಸ್ ಉಂಟು, ಅದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಒಂದು ಮಾಡಿದ್ರೆ ಇದಾಗುದಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ಕ್ರಯಕ್ಕೆ ಮಾಡುವವರು ಅದನ್ನೆಲ್ಲ ಗಮನಿಸೋದಿಲ್ಲ. ಅವರಿಗೆ ಅದು ವೃತ್ತಿಯಾಗಿರುತ್ತೆ, ಅವರು ಅದನ್ನ ಹೇಗೆ ಅವರು ಕಮರ್ಷಿಯಲ್ ಆಗಿ ಮಾಡ್ತಾರೆ. ಆದ್ರೆ ನಾನು ಅದಕ್ಕೆ ಪ್ರತಿಯೊಂದು ಒಂದು 10 ನಿಮಿಷದ ಅಥವಾ ಒಂದು 2 ನಿಮಿಷದ ಕ್ಲಿಪ್ ಆದ್ರೂ ಕೂಡ ಅದರ ಬಗ್ಗೆ ಕಾಳಜಿ ವಹಿಸೇ ಮಾಡ್ತಿದ್ದೆ, ಮತ್ತೆ ಅದನ್ನು ಫುಲ್ ಕೇಳ್ತಿದ್ದೆ. ಅಂದ್ರೆ ಈಗ ನಾನು ನೀವು ಹೇಳಿದ್ದನ್ನು ಅರ್ಥ ಮಾಡಿಕೊಂಡಿದ್ದು ಹೇಗೆ ಅಂತಂದ್ರೆ, ಒಂದು ಕ್ಯಾಸೆಟ್ ಕಳಪೆ ಮಟ್ಟದ್ದು ಬಂದ್ರೆ ಅದರದ್ದು ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಧೂಳು ನೋಡುವಾಗಲೇ ಅದರದ್ದು ಅದನ್ನು ಓಪನ್ ಮಾಡಿ ಸ್ಕ್ರೂ ಅದು ಇದೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ, ಒಂದು ವೇಳೆ ಅದರ ಕವರ್ ಸರಿ ಇಲ್ಲ ಅಂತಂದ್ರೆ ಹೊಸ ಕವರಿಗೆ ಮತ್ತೆ ಕೆಲವೊಮ್ಮೆ ಕೆಲವು ತರದ್ದು ಒಡೆದಿರ್ತದೆ ಕ್ಯಾಸೆಟ್, ಅದು ಇದೆಲ್ಲ ಒಡೆದಿರ್ತದೆ. ಅಥವಾ
ಆ ಕ್ಯಾಸೆಟ್ ತಿರುಗಿ ತಿರುಗಿ ಅದು ದಪ್ಪ ಆಗಿರ್ತದೆ, ಅದರ ಅಂದ್ರೆ ಕುಸ್ಕಿ ಅದು ಇದೆಲ್ಲ ಇದೆ, ಅದು ತಿರುಗುದಿಲ್ಲ. ಅಟ್ಟಾಗುವಾಗ ಆ ಬಾಡಿಯಲ್ಲಿ ಅದು ತಿರುಗದಿರುವಾಗ ಮತ್ತೊಂದು ಬೇರೆ ಹಳೆ ಬೇರೆ ಯಾವ್ದಾದ್ರು ಒಂದು ಕ್ಯಾಸೆಟ್ಟಿನ ಬಾಡಿಗೆ ಅದನ್ನು ಫಿಕ್ಸ್ ಮಾಡಿ ಆಮೇಲೆ ಅದು ತಿರುಗ್ತಾ ಅಂತ ನೋಡಿ, ಅದು ಕೆಲವೊಮ್ಮೆ ಸುಮಾರು 2-3 ಕಾಂಬಿನೇಷನ್ ನೋಡ್ಬೇಕಾಗುತ್ತದೆ. ಅದರಲ್ಲೇ ಆಗ್ತದ, ಇದರಲ್ಲೇ ಆಗ್ತದ, ಒಂದೇ ಇದರಲ್ಲೇ ಆಗುದಿಲ್ಲ. ಹಾಗೆಂತೇಳಿ ಕೆಲವೊಮ್ಮೆ ಒಂದು ಕ್ಯಾಸೆಟ್ಗೆ 2 ದಿನ ತಗೊಂಡದ್ದು ಇದೆ. ಅದೇ ಈ ಕೆಲಸ ಎಲ್ಲ ಇದ್ರೆ 2 ದಿನ ತಗೊಂಡದ್ದು ಇದೆ. ಕೆಲವೆಲ್ಲ 1-1.5 ಗಂಟೆಯಲ್ಲಿ ಸರಿ ಇದ್ರೆ, ಕ್ಲೀನ್ ಇದ್ರೆ ಒಂದು ಕ್ಯಾಸೆಟ್ 1-1.5 ಗಂಟೆಯಲ್ಲಿ ಇದು ಮಾಡ್ಲಿಕ್ಕೆ ಆಗುತ್ತದೆ. ಕೆಲವೊಮ್ಮೆ ಎಲ್ಲ ಮಾಡಿ ಆದ ನಂತರ ಲಾಸ್ಟ್ಗೆ ಅದು ಸಿಕ್ಕಿ ಹಾಕೊಳ್ಳುದು, ಆಗ ಅದು ಪುನಃ ನಮ್ಗೆ ಆಗುದಿಲ್ಲ. ಮೊದಲು ಮಾಡಿದ್ದೆಲ್ಲ ವೇಸ್ಟ್. ಯಾಕೆಂದ್ರೆ 2ನೇ ಒಮ್ಮೆ ಕೊಟ್ಟ ಕೂಡಲೇ ಮೊದಲನ ಸೌಂಡ್ಗೆ ಸೆಟ್ ಆಗುದಿಲ್ಲ, ಮತ್ತೆ ಅದು ಪುನಃ ಬೇರೆ ಸೌಂಡ್ ಕೇಳ್ತದೆ, ಸ್ವಲ್ಪ ವೇರಿಯೇಷನ್ ಬರ್ತದೆ, ಒಂದು ಶ್ರುತಿಯಲ್ಲಿ ಎಂತಾದ್ರೂ ಒಂದು ವೇರಿಯೇಷನ್ ಬರ್ತದೆ, ಅದು ನಮಗೆ ಮನಸ್ಸಿಗೆ ಸಮಾಧಾನ ಆಗುದಿಲ್ಲ. ಈಗ ಹಾಗಿದ್ರೆ ಇದರಲ್ಲಿ 3 ಹೆಜ್ಜೆಗಳು ಉಂಟು ನಾನು ನೋಡಿದ ಹಾಗೆ. ಅಂದ್ರೆ ಮೊದಲು ಈ ಕ್ಯಾಸೆಟ್ ಅನ್ನು ಕ್ಲಿಯರ್ ಮಾಡುವುದು, ಅದರ ಸ್ಥಿತಿ ಹೇಗುಂಟು ಅಂತ ನೋಡಿ ಅದನ್ನು ಕ್ಲಿಯರ್ ಮಾಡುವಂಥದ್ದು, ಚಂದ ಮಾಡಿ ಅದನ್ನು ಕ್ಲೀನ್ ಮಾಡಿ ಇದು ಮಾಡು. ಆಮೇಲೆ ಕ್ಯಾಸೆಟ್ನಿಂದ ಕಂಪ್ಯೂಟರ್ಗೆ ಅದನ್ನು ಹಾಕುವಂಥದ್ದು. ಅಂದ್ರೆ ಇಡೀ 1 ಗಂಟೆ ಏನಿದೆ ಆ ಕ್ಯಾಸೆಟಿನ ಅವಧಿ ಎಷ್ಟು ಹೊತ್ತು ಅದು ಪ್ಲೇ ಆಗ್ಬೇಕಾ ಅಥವಾ ಬೇರೆ? ಒಂದು ಕ್ಯಾಸೆಟ್ 1 ಗಂಟೆ ಸಾಧಾರಣ 58 ನಿಮಿಷ ಇರ್ತದೆ, 58-60 ನಿಮಿಷ, ಅಷ್ಟು ಹೊತ್ತು ಅದು ಪ್ಲೇ ಆಗ್ಲೇಬೇಕು. ಅದು ಎಷ್ಟು ಉಂಟು ಅದರಲ್ಲಿ ಅದಷ್ಟು ಪ್ಲೇ ಆಗಬೇಕು. ಆ ಪ್ಲೇ ಆದ ನಂತರ ಮತ್ತೆ ಅದನ್ನು ಇದು ಮಾಡುದು. ಅಂದ್ರೆ ಅದು ಆಗದೆ ಅದನ್ನು ಹಾಗೆ ಯಥಾವತ್ತು ಕಂಪ್ಯೂಟರ್ಗೆ ವರ್ಗಾಯಿಸುವ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದು ಕಂಪ್ಯೂಟರ್ನ ಮೂಲಕ ಅದು ಪ್ಲೇ ಆಗಿ ಅದಕ್ಕೆ ಸೌಂಡ್ ಗ್ರಾಹಕ ಆಗ್ಬೇಕು. ಅಂದ್ರೆ ಪ್ಲೇ ಆಗುತ್ತಿರುವಾಗ ವಾಯ್ಸ್ ಕೂಡ ನೀವು ಕೊಡ್ಲೇಬೇಕು. ವಾಯ್ಸ್ ಕೊಡ್ಲೇಬೇಕು. ಮತ್ತೆ ಅದು ಇಲ್ಲಿ ವಾಯ್ಸ್ ಎಲ್ಲ ಕೊಡುವಾಗಿಲ್ಲ. ನಾವು ಕೆಲಸ ಮಾಡ್ತಾ ಇರುವಾಗೆಲ್ಲ ಇಲ್ಲಿ ಎಂತಾದ್ರೂ ವಾಯ್ಸ್ ಇದ್ರೆ ಅಲ್ಲಿ ಬೇರೆಯವರಿಗೆಲ್ಲ ಉಪದ್ರ. ಅದರಿಂದಾಗಿ ಇದನ್ನು ರಾತ್ರಿ ಏನ್ ಯಾರು ಇರುದಿಲ್ಲ, ಮತ್ತೆ ಯಾರು ಬರುದಿಲ್ಲ, ಮತ್ತೆ ನನಗೆ ಯಾವ ತೊಂದರೆ ಇರುದಿಲ್ಲ. ನಾನು ಸ್ವಲ್ಪ ಫ್ರೀ ಆಗಿ ಮಾಡ್ಲಿಕ್ಕೆ ಆಗುತ್ತದೆ ಹಾಗೆ. ಇದೆಲ್ಲ ಕ್ಯಾಸೆಟ್ಗಳದ್ದು ಆಯ್ತು. ಈಗ ಲೈವ್ ಪ್ರೋಗ್ರಾಮ್ಗಳದ್ದು ಕೆಲವೆಲ್ಲ ಬರ್ತದೆ ನಿಮಗೆ MP3 ಅಂದ್ರೆ ಇಮೇಲ್ ಮುಖಾಂತರ ಅಥವಾ ಯಾವುದೋ ಮುಖಾಂತರ ಬರ್ತದೆ. ಅಥವಾ ನಾನೇ ಒಂದು ಕ್ಯಾಸೆಟ್ ಅಥವಾ CD-ಯನ್ನು ತಂದುಕೊಟ್ಟೆ ಅಂತ ಇಟ್ಕೊಳ್ಳಿ, ಅದನ್ನು ನೀವು ಆ ಮೂಲದಲ್ಲಿ ಇದ್ದದ್ದಕ್ಕಿಂತ ಉತ್ತಮವಾಗಿ ಅದನ್ನು ಹೇಗೆ ಅದು ಮಾಡುದು? ಅದು ನನಗೆ ಕೆಲವು ಇದೆಲ್ಲ ಸಿಕ್ಕಿದೆ, ಯಾರೋ ಮಾಡಿದ್ದ, ಅವರು ದುಡ್ಡು ಕೊಟ್ಟು ಮಾಡಿಸಿದ್ದು. ಈಗ ಅಗರಿಯರದ್ದಾಗಲಿ, ಉಪ್ಪೂರದ್ದು, ಕಾಳಿಂಗನವರದ್ದು, ಕೆಲವು ಹಳೆ ಬಲಿಪರದ್ದೆಲ್ಲ ಯಾರೋ ಮಾಡಿ ಇಟ್ಟಿದ್ದದ್ದು ಇರ್ತದೆ. ನಮ್ಮ ಊರಿನ ಒಬ್ಬರು ಮಾಸ್ಟ್ರು ಒಂದಿಷ್ಟು ತಂದು ಕೊಟ್ಟಿದ್ರು, ಆಯ್ತು. ಅದು ಏನೋ ಕೇಳ್ತಾನೆ ಇರ್ತಿರ್ಲಿಲ್ಲ, ಎಲ್ಲೋ ಕೆಲವೊಮ್ಮೆ ಸ್ವಲ್ಪ ಕೇಳ್ತಾ ಇತ್ತು. ಅದನ್ನು ನಾನು ಸೌಂಡ್ ಅದರಲ್ಲಿ ಯಾವುದು ಭಾಗ ಇದಾಗ್ತದೆ ಎಲ್ಲ ನೋಡಿ ಅದನ್ನು ಎಡಿಟ್ ಮಾಡಿ, ನನಗೆ ಅದು ಬೇರೆ ಉದ್ದೇಶಕ್ಕಲ್ಲ, ನನಗೆ ಕೇಳಬೇಕು ಅಂತ ಹೇಳೋ ಉದ್ದೇಶ, ನನಗೆ ಅದನ್ನು ಆಸ್ವಾದಿಸಬೇಕು ಅಂತ ಹೇಳೋ ಒಂದೇ ಉದ್ದೇಶದಲ್ಲಿ. ಹಾಗೆ ಕೆಲವು ಶ್ರೇಣಿಯವರದ್ದು ರಾವಣವದೇ ನಾನು ತುಂಬಾ ಅದರಲ್ಲಿ ಶ್ರಮವಹಿಸಿ 1-2 ದಿನ ತಗೊಂಡಿದ್ದೇನೆ. 3-4 ಗಂಟೆ ತಾಳಮದ್ದಲೆ ಅದನ್ನು ಇಂಪ್ರೂವ್ ಮಾಡಬೇಕಿದೆ. ಅದು ಈಗ ಅದ್ಭುತವಾಗಿ ಇದೆ. ನನಗೆ ಹಾಗೆ ಅದು ನನಗೆ ಕೇಳಬೇಕು ಅಂತ ಹೇಳೋ ಒಂದೇ ಉದ್ದೇಶದಿಂದ ಮಾಡಿದ್ದು. ಬೇರೆ ಅಂದ್ರೆ ನನಗೆ ಅದರಲ್ಲಿ ಬಾಕಿದ್ದವರಿಗೆ ಉಪಕಾರ ಆಗ್ತದೆ ಅಷ್ಟೇ, ಬೇರೆ ಏನಲ್ಲ. ಈಗ ನಿಮ್ಮ ಹತ್ರ ಇರುವ ಸಂಗ್ರಹ ನೀವು ಅದು ಅಷ್ಟನ್ನು ನನಗೆ ಕೊಟ್ಟಿದ್ದೀರಿ, ಒಂದು ವಿಶ್ವಾಸದಿಂದ ನನ್ನ ಹತ್ರ ಉಂಟದು. ಆ ರೀತಿಯಾಗಿ ನೀವು ಅದನ್ನು ಹೊರಗಡೆ ಅಂದ್ರೆ ಈಗ ಕೇಳಿದವರಿಗೆಲ್ಲ ಕೊಡುವ ಆ ರೀತಿಯ ಏನಾದ್ರೂ ಪರಿಪಾಠ ಉಂಟಾ ನಿಮ್ಮಲ್ಲಿ? ಪರಿಪಾಠ ಅಂತಂದ್ರೆ ಬಂದು ಕೇಳಿದ್ರು ಎಲ್ಲ ಕೊಡ್ತೇನೆ ಅಂತ ಹೇಳೋದಿಲ್ಲ. ನಾನು ಎಲ್ಲವನ್ನು ನಾನು ಕೊಟ್ರೆ ನನಗೆ ಅದರಲ್ಲಿ ಇದೆ ಅಂತ ಉಂಟು, ಅದಕ್ಕೆ ಬೆಲೆ ಇಲ್ಲ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಉಂಟು, ಕೆಲವರಿಗೆ ಒಂದೊಂದು ಕಲಾವಿದರಲ್ಲಿ ಆಸಕ್ತಿ ಇರ್ತದೆ, ಒಬ್ಬೊಬ್ಬರದ್ದು ಇದಿರ್ತದೆ. ಕೆಲವರಿಗೆ ಬಲಿಪರ ಆದೀತು, ಕೆಲವರಿಗೆ ಹೊಳ್ಳರ ಆದೀತು, ಕೆಲವರಿಗೆ ಪದ್ಯಾಣ ಆದೀತು, ಈ ತರ ಎಲ್ಲ ಅವರ ಅಭಿರುಚಿಗೆ ತಕ್ಕಂತೆ ಇರ್ತದೆ. ಅಂತವರಿಗೆ ಅವರು ಕೇಳಿದ್ದನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಕೆಲವು ಅಮೂಲ್ಯವಾದ್ದು ಅಂತ ಇದೆ, ಅದು ಯಾರಿಗೂ ನನಗೆ ಕೊಡುವಾಗಲೇ ಹೇಳಿರ್ತಾರೆ ಯಾರಿಗೂ ಕೊಡಬಾರದು ಅಂತ ಹೇಳಿ, ಅಥವಾ ಅದು ಹೊರಗಲ್ಲಿ ಬೀಳಬಾರದು ಅಂತ ಹೇಳಿ. ಅಂತದನ್ನೆಲ್ಲ ಅಂದ್ರೆ ನಿಮ್ಗೆ ಈಗ ಕ್ಯಾಸೆಟ್, ಈಗ ಉದಾಹರಣೆಗೆ ಆದ್ರೂ ಕೂಡ ಕೆಲವು ಮನೆಯಲ್ಲಿ ತಾಳಮದ್ದಲೆ ಅದು ಈಗ ಕೆಲವು ಕಡೆ ಎಲ್ಲಿದೆ ಸಿಕ್ಕಿದೆ ಅಗರಿ ಅವರದ್ದು ಎಲ್ಲ, ಅದು ಅಲ್ಲಿಗೆ ಹೊರಗೆ ಹಾಕುವಾಗಿಲ್ಲ. ನಾನು ಅಂದ್ರೆ ಅವರು ಆ ರೀತಿ ಹೇಳಿಯೇ ಕೊಟ್ಟಿರ್ತಾರೆ, ಅದು ಇದಾಗಬಾರ್ದು. ಮನೆಯಲ್ಲಿ ಮಾಡಿದ ತಾಳಮದ್ದಲೆ ಅದನ್ನು ಇದು ಮಾಡಿ ನಾನು ಕೊಟ್ಟಿರ್ತೇನೆ, CD-ಯನ್ನು ಮಾಡಿ. ಓಹೋ, ಹಾಗೆ. ಅಂದ್ರೆ ಅದು ನಿಮ್ಮ ಸ್ವಂತ ನಿರ್ಧಾರ ಅಲ್ಲ? ನನ್ನ ನಿರ್ಧಾರ ಅಲ್ಲ. ನಿಮ್ಗೆ ಯಾರು ಕ್ಯಾಸೆಟ್ಗಳನ್ನು ಅಥವಾ ಆ ಒಂದು CD-ಗಳನ್ನು ಅಥವಾ ಆ ಒಂದು ಇದನ್ನು ಕೊಟ್ಟಿದ್ದಾರೆ, ಅವರು ನಿಮ್ಗೆ ಹೇಳಿರ್ತಾರೆ ಇದನ್ನು ಕೊಡಬೇಡಿ ಅಂತ, ಅದರಿಂದಾಗಿ ನೀವು ಕೊಡುವ ಹಾಗಿಲ್ಲ. ಕೆಲವೊಮ್ಮೆ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮಿತ್ರರು ತಕೊಂಡು ಹೋಗ್ತಾರೆ. ಕೆಲವರು ಒಂದು ಇದಿರ್ತದೆ ಫ್ರೆಂಡ್ಶಿಪ್ ಅಂತ ಹೇಳಿ, ಒಂದು ಸ್ನೇಹ ಇದರಲ್ಲಿ ಬರುವ ಅದೇ ಅಲ್ವಾ. ನನಗೆ ಮತ್ತೆ ದಾಕ್ಷಿಣ್ಯ ಆಗ್ತದೆ, ಪಾಪ ಅವರು ಕೇಳದೆ ಅವರಿಗೆ ಒಂದು ಮನಸ್ಸಿಗೆ ನೋವಾಗಬಾರುತ್ತೆ. ಕೆಲವೊಮ್ಮೆ ಒಂದೊಂದು ಇಂಥದ್ದು ಹೋದ್ದು ಇದೆ ಸ್ಕಿಪ್ ಆಗಿ. ಹಾಗೆ ಹೋಗುವಾಗ ಅವರಿಂದ ಅದು ಬೇರೆ ಹೋಗಿ ಅಲ್ಲಿಗೆ ಪುನಃ ಸಿಕ್ಕಿದ್ರು. ಅವರು ಮೊದಲು ಮೂಲ ಕೊಟ್ಟವರು ಏನು ಮಾಡ್ತಾರೆ, ನನ್ನ ಮೇಲಿನ ಒಂದು ಅಭಿಮಾನದಲ್ಲಿ ಏನೋ ಹೇಳದೆ ಕೂತ್ಕೊಳ್ತಾರೆ ಅಷ್ಟೇ.
ಆದ್ರೆ ಅದು ನನಗೆ ಒಂದು ತುಂಬಾ ನೋವಾಗ್ತದೆ. ಅವರು ಹೇಳಿದ್ದಾರೆ ನನಗೆ ಇದು ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗಲ್ಲ. ಅಂದ್ರೆ ಈಗ ನನ್ನ ಒಂದು ಪ್ರಶ್ನೆ ಉಂಟು ಈಗ. ಹಾಗಾದ್ರೆ ಹಂಚಿಕೊಳ್ಳುವುದು ತಪ್ಪ? ಹಂಚಿಕೊಳ್ಳುವುದು ತಪ್ಪು ಅಂತಲ್ಲ, ಅದು ಯಾವಾಗಲೂ ಹಂಚಿಕೊಳ್ಳಬೇಕು. ಹಂಚಿ ತಿಂದಷ್ಟು ಅದರ ಟೇಸ್ಟ್ ಜಾಸ್ತಿ ಆಗುದು. ಆದ್ರೆ ಅದಕ್ಕೆ ಅದರ ಮೌಲ್ಯ ಬರಬೇಕು. ಹಂಚಿಕೊಂಡಲ್ಲಿ ಅದರ ಮೌಲ್ಯ ಜಾಸ್ತಿ ಆಗ್ಬೇಕಾಗುತ್ತೆ, ಅದನ್ನು ಕಡಿಮೆ ಆಗಬಾರ್ದು. ಮೌಲ್ಯ ಕಡಿಮೆ ಆಗಬಾರ್ದು. ಅಂತ ಕಡೆ ಹಂಚಿಕೊಂಡು ಪ್ರಯೋಜನ ಇಲ್ಲ. ಅಂದ್ರೆ ಈಗ ಅದನ್ನು ಸರಳವಾಗಿ ನಾನು ಅರ್ಥ ಮಾಡಿಕೊಳ್ಳುವುದಿದ್ರೆ, ಅಯೋಗ್ಯತೆ ಇದ್ದವರಿಗೆ, ಅಂದ್ರೆ ಅದನ್ನು ಅಭಿರುಚಿ ಇದ್ದವರು ಅದನ್ನು ಕೇಳಿ ಅದನ್ನು ಉಳಿಸಿಕೊಳ್ಳುವ ಒಂದು ಇದಿರ್ತದೆ. ಅದನ್ನು ಹೇಗೆ ಅವರು ಎಂಜಾಯ್ ಮಾಡ್ತಾರೆ, ಅವರ ಬದುಕಿನಲ್ಲಿ ಅದು ಹೇಗೆ ಅವರಿಗೆ ಪ್ರಧಾನವಾಗಿರ್ತದೆ. ಒಟ್ಟು ಕೇಳಿ ಬಿಸಾಡುವಂತದ್ದಾದ್ರೆ ಅದಕ್ಕೆ ಇದಿಲ್ಲ. ಅಂದ್ರೆ ನಾನು ಬಹಳ ಸರಳವಾಗಿ ಅದನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂದ್ರೆ, ಅಪಾತ್ರರಿಗೆ ದಾನ ಮಾಡಬಾರದು. ಈಗ ನಾವೊಂದು ಕಾದಂಬರಿ ಪುಸ್ತಕ ತಂದ್ರೆ ಅದನ್ನು ಓದಿ ಕ್ರಯಕ್ಕೆ ದುಡ್ಡು ಕೊಟ್ಟು ತಂದ್ರೆ ಅದನ್ನು ಹಾಗೆ ಇಡ್ತೇವೆ. ಯಾಕೆ? ಈಗ ವೇದ ಪುಸ್ತಕ, ಮಂತ್ರ ಪುಸ್ತಕ ಎಂತ ಅದನ್ನು ಹಾಗೆ ಇಡ್ತೇವೆ, ಇನ್ನೊಮ್ಮೆ ಅದನ್ನು ಓದಲಿಕ್ಕೆ ಬೇಕು ಅಂತ ಹೇಳಿ. ಈಗ ಅದೇ ನೀವು ಸುಧಾ, ತರಂಗವ ಎಂತಾದ್ರೂ ಹೀಗೆ ಮ್ಯಾಗಜಿನ್ ತಂದ್ರೆ ಅದನ್ನು ಓದಿ ಆಮೇಲೆ ಅದು ಎಂತ ಬೆಲೆ ಇಲ್ಲ. ಹೌದು, ಅದು ರದ್ದಿಗೆ. ಮರುದಿನ ಉದಯವಾಣಿ ಪೇಪರ್ ಎಂತದೇ ಆಗ್ಲಿ, ಮರುದಿನ ಅದು ಓದಿ ಕಳೆದ ಒಂದು ಗಳಿಗೆಯಲ್ಲಿ ಅದಕ್ಕೆ ಬೆಲೆ ಇಲ್ಲ. ಹಾಗೆ ಇದು ಕೂಡ. ಅಂದ್ರೆ ಈಗ ನೀವು ಹೇಳುವ ಮರ್ಮ ಏನು ಅಂತಂದ್ರೆ, ಈ ಯಕ್ಷಗಾನದ ಈ ಏನು ಪದಗಳಾಗ್ಲಿ ಅಥವಾ ಇದಾಗ್ಲಿ ಅದು ಕೂಡ ಇದೇ ರೀತಿ ದಿನಪತ್ರಿಕೆ ಹಾಗೆ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ ಅಂತ ನೀವು ಹೇಳುದು. ಹಾಗಾದ್ರೆ ಅಂದ್ರೆ ಸರಾಗವಾಗಿ ನಮ್ಗೆ ಸುಲಭದಲ್ಲಿ ಸಿಗುವಾಗ ಅದು ಮೌಲ್ಯ ಕಳೆದುಕೊಳ್ತದೆ. ಈಗ ಯಾವುದೇ ಆದ್ರೂ ಒಬ್ಬ ಕರಪತ್ರ ಹಂಚುತ್ತಾ ಇರ್ತಾನೆ, ಅವನದ್ದು ಎಂತದ ಜಾಹೀರಾತು ರಸ್ತೆ ಬದಿಯಲ್ಲಿ, ಅವನ ಹತ್ರ ಇರುವವರೆಗೆ ಅದಕ್ಕೆ ಬೆಲೆ ಇರ್ತದೆ. ಅವನು ಕೊಡ್ತಾನೆ, ಅವನ ಹತ್ರ ಕೊಟ್ಟ ಅದು ಹೋದ ನಂತರ ಮತ್ತೆ ಅಲ್ಲಿ ರಸ್ತೆಯಲ್ಲಿ ಎಲ್ಲೆಲ್ಲೆಲ್ಲ ಬಿದ್ದುಕೊಂಡಿರ್ತದೆ, ಆವಾಗ ಅದಕ್ಕೆ ಬೆಲೆ ಇರುವುದಿಲ್ಲ. ಹೌದು, ಕೊಟ್ಟವನಿಗೆ ಹೇಗೆ ಅನಿಸಬಹುದು? ಕೊಟ್ಟವನಿಗೆ ಹೇಗಿರ್ತದೆ, ಅಯ್ಯೋ ನಾನು ಅಷ್ಟು ಕಷ್ಟಪಟ್ಟು ಅದನ್ನು ಪ್ರಿಂಟ್ ಮಾಡಿಸಿದ್ದೇನೆ, ಅದನ್ನ ಅಷ್ಟು ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೇನೆ, ಇದಾಗಿದೆ ಎಲ್ಲ ಮಾಡಿದ್ದೇನೆ, ಆಮೇಲೆ ಅಲ್ಲಿ ಕರಪತ್ರ ಎಲ್ಲ ಬಿದ್ದಿರುತ್ತೆ. ಅಂದ್ರೆ ಅದರಲ್ಲಿ ಆಗುವಷ್ಟು ಕೆಲಸ ಆಗಿರ್ತದೆ ಅಂತ ಅದರ ಅರ್ಥ. ಇದು ಹಾಗೆಲ್ಲ, ಇದು ಈಗ ಹಾಗೆ ಆಗುತ್ತದೆ ಅಂತ ಹೇಳುವ ಒಂದು ಇದಾಗುತ್ತದೆ ಅಲ್ವಾ? ಈಗ ನನಗೆ ಸ್ವಲ್ಪ ತೋರಿಸಿಕೊಡ್ತೀರಾ ಯಾವ ರೀತಿ ಅದು? ಅಂದ್ರೆ ಈ ಒಂದು ಕ್ಯಾಸೆಟ್ ಅನ್ನು ಈಗ ಒಂದು ನಾವು ಕಳಪೆ ಗುಣಮಟ್ಟದ ಕ್ಯಾಸೆಟ್ ಅನ್ನು ತಗೊಂಡು ಮಾಡುದು ಬೇಡ, ಅಂದ್ರೆ ಇದು ಕಾನೂನು ರೀತಿಯ ಇದು ತಪ್ಪು ಮಾಡುದು. ನಿಜವಾಗಿ ಒಂದು ಮೂಲ ಕೃತಿಯನ್ನು ನಾವು ಇದು ಮಾಡುದು, ಡುಪ್ಲಿಕೇಟ್ ಮಾಡುದು ಅಂತ ಹೇಳೋದು ಅಂತ ಉಂಟಲ್ಲ, ಅದು ನಿಜವಾಗಿ ಕಾನೂನು ರೀತಿಯ ನಿಜವಾಗಿ ಅಪರಾಧ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಹೇಳಿದ್ರೆ ಇದೆಲ್ಲ ಸಿಗದೇ ಇರುವಂತದ್ದು. ಹೌದು, ಕರೆಕ್ಟ್. ಈಗ ಇದರ ಹಿಂದೆ ಬಿದ್ದು ಹಳೆ ಕ್ಯಾಸೆಟ್, ಈಗ ಕೆಲವು ತುಳು ಪ್ರಸಂಗದ್ದೆಲ್ಲ ಯಾರು ಮಾಡ್ಲಿಕ್ಕಿಲ್ಲ ಅದನ್ನು. ಹೌದು, ಇನ್ಯಾರು ಮಾಡ್ಲಿಕ್ಕಿಲ್ಲ, ಆ ಕಲಾವಿದರು ಇಲ್ಲ. ಅದು ಅದರ ಮಾಡಿದವರು ಅಥವಾ ಇಲ್ಲದೆ ಆಗಿರ್ಬೋದು, ಅಥವಾ ಅದನ್ನು ಮರೆತು ಹೋಗಿರ್ಬೋದು, ಇದಾಗಿರ್ಬೋದು, ಹಾಗೆ ಅದನ್ನು ಯಾರು ಮಾಡ್ಲಿಕ್ಕಿಲ್ಲ. ಅಂತದ್ದೇನೆಲ್ಲ ನಾನು ತುಂಬಾ ಸಂಗ್ರಹ ಮಾಡಿದ್ದಲ್ಲದೆ ಅದು ಕೇವಲ ಅದಷ್ಟು ಉಳಿತಾಯ, ಅಂದ್ರೆ ಇನ್ನದು ನಶಿಸಿ ಹೋಗಬಾರದು ಅಂತ ಹೇಳಿ. ಹೌದು, ದಾಖಲೆಯಾಗಿ ಉಳಿದುಕೊಳ್ಳಿ, ಕೊನೆಯ ಪಕ್ಷ ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದನ್ನು ಅದರಲ್ಲಿ ಮಾರಾಟ ಮಾಡಬೇಕು ಅಥವಾ ನನಗೊಂದು ಹೆಸರು ಬರಬೇಕು ಅಂತ ಹೇಳೋ ಉದ್ದೇಶ ಕೂಡ ನನಗಿಲ್ಲ. ಆಯ್ತು, ಇದರ ಮೂಲ ಹಾಗೆ ನಾನು ಅದರಲ್ಲೇ ಇದು ಮಾಡಿದ್ದೇನೆ. ಅದನ್ನು ನಿಮ್ಗೆ ತೋರಿಸಿಕೊಡ್ಬೋದು. ಅದು ಹೌದು, ತೋರಿಸಿಕೊಡಿ ಹೇಗೆ ಅಂತ. ಈಗ ಹೀಗೆ ಒಂದು ಟೇಪ್ ರೆಕಾರ್ಡ್ ಇದ್ರೆ ಅದರ ಈ ಸ್ಪೀಕರ್ ಸೌಂಡ್ ಬಾಕ್ಸ್ ಕೊಡುವ ಇದಕ್ಕೆ ಇದನ್ನು ಕೊಡಬೇಕು. ಒಂದು ಈ ತರ ಜಾಕ್ ನಂಗೆ ಸಿಗ್ತದೆ. ಇದು ಎರಡು ಕಡೆಯಲ್ಲಿ ಒಂದೇ 2 ಪಿನ್. ಹೌದೌದು, 2 ಪಿನ್ ಜಾಕ್. ಇದನ್ನು ನಿಂಗೆ ಅಲ್ಲಿ ಕೊಟ್ಟ ನಂತರ ಇದರಲ್ಲಿ ಈಗ ಹೀಗೆ ಕ್ಯಾಸೆಟ್ ಹಾಕಿ ಇದರಲ್ಲಿ ಪ್ಲೇ ಮಾಡಿದ್ರೆ ಗೊತ್ತಾಯ್ತಲ್ಲ. ಇಲ್ಲಿ ನಾವು ಸಾಫ್ಟ್ವೇರ್ ಒಂದು ಇದೆ ಅದಕ್ಕೆ, ಅಡಾಸಿಟಿ ಅಂತ ಹೆಚ್ಚಾಗಿ ನಾನು ಬೇರೆ ಇದು ಒಂದಲ್ಲ ಬೇರೆ ಸಾಫ್ಟ್ವೇರ್ ಅಲ್ಲೂ ಮಾಡಿದ್ದೇನೆ. ಇದರಲ್ಲಿ ಹೀಗೆ ಇದು ಮಾಡಿದ ಕೂಡಲೇ ಇಲ್ಲಿ ಇದು ಪ್ಲೇ ಆಗ್ತದೆ. ಓಕೆ, ಅದು ಆ ಸ್ಪೀಕರ್ ನ ಮೂಲಕ ಪ್ಲೇ ಆಗ್ಬೇಕು. ಗೊತ್ತಾಯ್ತಲ್ಲ? ಹೌದೌದು. ಪ್ಲೇ ಆದ ಕೂಡಲೇ ಇಲ್ಲಿ ಅದಕ್ಕೆ ರೆಕಾರ್ಡ್ ಅಂತ ಹೇಳಿ ಇದೆ, ಆಪ್ಷನ್ ಇದೆ. ವಾಯ್ಸ್ ಕಡಿಮೆ ಕೊಡ್ಲಿ. ಈಗ ನೋಡಿ, ಇದೀಗ ಕಡಿಮೆ ಇದೆ ವಾಯ್ಸ್, ರೆಕಾರ್ಡ್ ಆಗೋದಲ್ಲಿ ಗೊತ್ತಾಗ್ತದೆ. ಕರೆಕ್ಟ್. ಈಗ ನೋಡಿ, ಜಾಸ್ತಿ ಕೊಟ್ಟರೆ ಅದು ಇದಾಗ್ತದೆ. ಹೀಗೆ ಇದು ಮಾಡಿದ ನಂತರ ಇಲ್ಲಿ ಅದು ಈಗ ಬರ್ತಾ ಉಂಟು. ಬರ್ತಾ ಇದ್ದದನ್ನು ಆಮೇಲೆ ಇಲ್ಲಿ ಮುಗೀತು ಅಂತ ಇಟ್ಕೊಳ್ಳಿ. ಕಟ್ ಮಾಡುದು ನಿಂತ ಮೇಲೆ ಆಮೇಲೆ ಇದು ಮುಗೀತದೆ ನೋಡಿ. ಇಲ್ಲಿ ಕೆಲವು ಹೆಚ್ಚಿನವರು ಇದನ್ನು ಅಬ್ಸರ್ವ್ ಮಾಡುದಿಲ್ಲ. ಕ್ಯಾಸೆಟ್ನ ಫಸ್ಟಿನ ಭಾಗ ಸ್ವಲ್ಪ ಬ್ಲಾಂಕ್ ಆಗಿರ್ತದೆ. ಹೌದು ಹೌದು. ಹಾಗೆ ಇದ್ರೆ ಅದನ್ನೆಲ್ಲ ತೆಗಿಬೇಕು, ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಇದನ್ನು ಇಲ್ಲಿಂದ ನಂತರ ಸೌಂಡ್ ರೆಕಾರ್ಡ್ ಆಗಿರ್ತದೆ. ಇಲ್ಲಿ ನೀವು ಪ್ಲೇ ಮಾಡಿದ್ರೆ ಅದು ಬಂದಿರ್ತದೆ. ಈಗ ಇದನ್ನು ಈಗ ಇದು ಮಾಡಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಈಗ ಎಷ್ಟು ನಮ್ಗೆ ಬೇಕು, ಎಷ್ಟು ಭಾಗ ಬೇಕು ಅದನ್ನು ನಾವು ಆಯ್ದುಕೊಳ್ಬೇಕು. ಹೀಗೆ
ಸರಿ. ಆಯ್ದುಕೊಂಡು ಇಲ್ಲಿ ನಾವು ಅದನ್ನು ಕನ್ವರ್ಟ್, ಇಲ್ಲಿ ಅದಕ್ಕೆ ಇದು ಇದೆ, ಆಪ್ಷನ್ ಇದೆ, ಕರೆಕ್ಟ್, ಎಕ್ಸ್ಪೋರ್ಟ್ ಸೆಲೆಕ್ಷನ್ ಅಂತ ಇದೆ. ಅಲ್ಲಿ ನಾವು MP3 ಫಾರ್ಮೆಟ್ ಯಾವ ಫಾರ್ಮೆಟ್ ಅಲ್ಲಿ ಬೇಕಿದ್ರು ಅದನ್ನು ಸೇವ್ ಮಾಡಬಹುದು. ಅದಕ್ಕೆ ಇಲ್ಲಿ ಹೆಸರು ಕೊಟ್ರೆ, ಈಗ ಬಲಿಪಜ್ಜ ಅಂತ ಹೇಳಿ ಹೆಸರು ಕೊಟ್ರೆ ಅದು ಇದರಲ್ಲಿ ಸೇವ್ ಆಗ್ತದೆ. ಅಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಹೋಗಿ ಸೇವ್, MP3 ಅಲ್ಲಿ ಸೇವ್ ಆಗ್ತದೆ. ಗೊತ್ತಾಯ್ತಲ್ಲ? ಅಂದ್ರೆ ಅಷ್ಟು ಹೊತ್ತು 1 ಗಂಟೆ ಇದು ಪ್ಲೇ ಎಲ್ಲ ಆಗಿ, ಅದು ಈಗ ಸಣ್ಣದಾದ ಕಾರಣ 1 ಸೆಕೆಂಡ್ ನಲ್ಲೇ ಆಯ್ತು. ಹೌದು ಹೌದು. ಇದನ್ನು ಪ್ಲೇ ಮಾಡಿದ್ರೆ ನೀವು ನೋಡಿ, ಅದು ಬಂತ, ಅಷ್ಟೇ ಭಾಗ ಬಂತದ. ಇದೀಗ ಅದರಲ್ಲಿ ಪ್ಲೇ ಆಗುದು, ಇದರಲ್ಲಿ ಪ್ಲೇ ಆಗುದು. ಹೌದು ಹೌದು. ಇಷ್ಟೇ ಇದರ ತಂತ್ರಜ್ಞಾನ ಇರುದು, ಇಷ್ಟೇ. ಈ ಸಣ್ಣ ಪುಟ್ಟ ಇದನ್ನು ಮಾಡ್ಲಿಕ್ಕೆ ಸುಲಭ. ಆದ್ರೆ ನೀವು 1 ಗಂಟೆಯದ್ದೆಲ್ಲ ಮಾಡುವಾಗ ಅದರ ಇದು ತಪ್ಪುತ್ತದೆ, ಕಂಟಿನ್ಯೂಟಿ ಎಲ್ಲ ತಪ್ಪುದು ಇದೆಲ್ಲ ಇರ್ತದೆ. ಒಂದು ಕ್ಯಾಸೆಟ್ ಒಂದೇ ಇದರಲ್ಲಿ ಹೋಗಬೇಕು. 2-3 ನೀವು ಪಾರ್ಟ್ ಮಾಡಿದ ಕೂಡಲೇ ಅದರ ಸೌಂಡ್ ಒಮ್ಮೆ ಮಾಡಿದ್ದು ಪುನಃ ಒಂದು ಸೌಂಡ್ ವೇರಿಯೇಷನ್, ಅಂದ್ರೆ ಇಲ್ಲಿ ಇನ್ಪುಟ್ ಅಥವಾ ಅದರ ಔಟ್ಪುಟ್ ನಮ್ಗೆ ನೆನಪಿರುವುದಿಲ್ಲ, ಹೆಚ್ಚು ಕಡಿಮೆ ಎಲ್ಲ ಬರ್ತದೆ. ಮತ್ತೆ ಅದು ಸ್ವಲ್ಪ ಅದು ವೇರಿಯೇಷನ್ ಬಂದೇ ಬರ್ತದೆ. ಆ ಕಾರಣ ನೀವು ಅದರ ಯಾವಾಗಲೂ ಸೌಂಡ್, ಅದರ ಶಬ್ದ ಒಂದೇ ತರ ಇದ್ರೆ ಮಾತ್ರ ಅದು ಕೇಳಲಿಕ್ಕೆ ನಿಮ್ಗೆ ಇಂಪು. ಹೌದು, ಅದು ಸ್ವಲ್ಪ ಸೌಕರ್ಯ. ಅಂದ್ರೆ ಒಂದು ಕ್ಯಾಸೆಟ್ ಈಗ ಅದು ಪಾರ್ಟ್ ಒಂದೇ ಪಾರ್ಟ್ ಇರ್ಲಿ ಅಥವಾ 2 ಪಾರ್ಟ್ ಇಲ್ಲ, ಒಂದೇ ಇದರಲ್ಲಿ ನಿಮ್ಗೆ ಅದು ಕೇಳಲಿಕ್ಕೆ ಸ್ವಲ್ಪ ಸೌಕರ್ಯ ಆಗ್ತದೆ. ಅಂದ್ರೆ ಒಂದೇ ಸರ್ತಿ ಅದನ್ನು ನಾವು ಕನ್ವರ್ಟ್ ಮಾಡಬೇಕು. ಹೌದು. ಮತ್ತೆ ನಾನು ಇದರಲ್ಲಿ ಮಾಡುವಾಗ ಈ 1 ಗಂಟೆ ಕ್ಯಾಸೆಟ್ ಅಥವಾ 2 ಕ್ಯಾಸೆಟ್ 3 ಕ್ಯಾಸೆಟ್ ಇದ್ದದೆಲ್ಲ ನನ್ನ ಇದರಲ್ಲಿ ಹೆಚ್ಚಿನದಲ್ಲಿ ಅದನ್ನು ನಾನು ಒಂದೇ ಮಾಡಿರ್ತೇನೆ. 1 ಗಂಟೆಯದ್ದು 2 ಗಂಟೆಯದ್ದು ಒಂದೇ ಫೈಲ್ ಮಾಡಿರ್ತೇನೆ. ಹೌದು, ಅದು ಒಳ್ಳೆ 2-3 A-B-C ಇಂಟಲ್ಲಿ ನಾನು ಮಾಡಿದ್ದು ಕಡಿಮೆ, ಮೊದಲೆಲ್ಲ ಮಾಡ್ತೇನೆ. ಮತ್ತೆ ಈಗ ಅದನ್ನೆಲ್ಲ ಒಂದೇ ಇದರಲ್ಲಿ ಫೈಲ್ ಮಾಡಿ ಅದನ್ನು ಒಂದು ಸೆಟ್ ಮಾಡಿ ಇಟ್ಟಿರ್ತೇನೆ. ಯಾಕಂದ್ರೆ ಒಮ್ಮೆ ಪ್ಲೇ ಮಾಡುವಾಗ ಅದು ಒಂದೇ ಇದರಲ್ಲಿ ಬರ್ತದೆ. ನಿಮ್ಮ ಹತ್ರ ಯಾವೆಲ್ಲ ನೀವು ಕ್ಯಾಸೆಟ್ ಗಳನ್ನು ಮಾಡಿದ್ದೀರಿ, ಆ ಬಗ್ಗೆ ಏನಾದ್ರು ಲಿಸ್ಟ್ ಏನಾದ್ರು ಉಂಟಾ ನಿಮ್ಮ? ಲಿಸ್ಟ್ ಅಂದ್ರೆ ಈಗ ಅದಕ್ಕೆ ಒಂದು ನನಗೆ ಯಾವಾಗದು ಬೇಕಂತ ಕೇಳಬೇಕು ಅಂತ ಇದ್ರೆ ನಾನು ಅದನ್ನು ಕೇಳಿದೆ. ಇದರಲ್ಲಿ ಒಂದು ಫೈಲ್ ಇಂಡೆಕ್ಸ್ ಅಂತ ಮಾಡಿದ್ದೇನೆ ನೋಡಿ. ಈ ಫೈಲ್ ಎಕ್ಸೆಲ್ ಶೀಟ್ ಅಲ್ಲಿ ಮಾಡಿದ್ದು. ಇದರಲ್ಲಿ ನಾನು ಮಾಡಿದ ಎಲ್ಲಾ ಸಂಗ್ರಹ, ನನ್ನ ಆಡಿಯೋ ಸಂಗ್ರಹಗಳು, ಅದರ ಬಗ್ಗೆ ಒಂದು ಮಾಹಿತಿ ಇರ್ತದೆ ಇದರಲ್ಲಿ ಫುಲ್. ಅಂದ್ರೆ 832 ಫೈಲ್ಗಳು ಅಷ್ಟೇ. ಕೆಲವು 3-4 ಕ್ಯಾಸೆಟ್ ನದ್ದೆಲ್ಲ ಇರ್ತದೆ. ಇದರಲ್ಲಿ ನಾವು ಆಲ್ಫಾಬೆಟಿಕ್ ಆಗಿ ನಾನು ನೋಡ್ತಾ ಹೋಗ್ತೇನೆ. ಗೊತ್ತಾಯ್ತಲ್ಲ? ಈಗ A ಇಂದ ಶುರುವಾಗಿ B-C-D ಹೀಗೆ ಬರ್ತಾ ಹೋಗ್ತದೆ. ಕರೆಕ್ಟ್. ಗೊತ್ತಾಯ್ತಲ್ಲ? ಈಗ ಒಂದು ನಮ್ಗೆ ಯಾವ್ದಾದ್ರು ಒಂದು ಬೇಕು ಅಂತ ಆಯ್ತು. ಈಗ ರಣವೀಳ್ಯ ಕ್ಯಾಸೆಟ್ ಅಂತ ಹೇಳಿ ನನಗೆ ಬೇಕು ಅಂತ ಇದ್ರೆ, ರಣವೀಳ್ಯ ಕ್ಯಾಸೆಟ್ ಬೇಕು ಅಂತ ಇದ್ರೆ ನಾನು ಅದನ್ನು ಇಲ್ಲಿ ರಣವೀಳ್ಯ ಅಂತ ಕೊಟ್ರೆ ಅದು ಇಲ್ಲಿ ಬಂತು. ನಾನು ಅದನ್ನು ಇದನ್ನು ಹೋದ್ರೆ ನನಗೆ ಅದು ಎಲ್ಲಿ ಉಂಟು ಅಂತ ಗೊತ್ತಾಗಬೇಕಿದ್ರೆ ಅದರ ಕೊನೆಯ ಭಾಗದಲ್ಲಿ ನಾನು ಅದರ ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲಿ ಉಂಟು ಅಂತ ಹೇಳಿ ಕೊಟ್ಟಿರ್ತೇನೆ. ಇಲ್ಲಿ ನಾನು ಕಾಪಿ ಮಾಡಿದ್ರೆ ಅದಲ್ಲಿ ಓಪನ್ ಆಗ್ತದೆ. ಕರೆಕ್ಟ್. ಇಲ್ಲಿ ಈ ಇದರಲ್ಲಿ ಸಿಗ್ತದೆ, ಅದು ಇಲ್ಲಿ ಈ ಫೋಲ್ಡರ್ ಅಲ್ಲಿ ಉಂಟು ಅಂತ ಹೇಳಿ ಅದು ಇಲ್ಲಿ ಸಿಗ್ತದೆ. ಕೊಡಿ, ಇಲ್ಲಿ ಅದನ್ನು ಇದು ಮಾಡಿತ್ತು, ಇಲ್ಲಿ ಪ್ಲೇ ಮಾಡಿತ್ತು. ಕರೆಕ್ಟ್. ಇಷ್ಟೇ ಇರೋದು ನಾನು ಇದು ಈ ತರ. ಇಲ್ಲಿ ನಾನು ಹಾರ್ಡ್ ಡಿಸ್ಕ್ ಅಲ್ಲಿ ಕೂಡ ಹಾಗೆ, ಅದು ಈಗ ಇದು ಇಂಡೆಕ್ಸ್ ಇದಾಯ್ತಲ್ಲ, ಇದರಲ್ಲಿ ನಾವು ಬೇರೆ ಬೇರೆ ಇದು ಮಾಡಿದ್ದೇನೆ, ಒಂದೊಂದು ಪಾರ್ಟ್ ಬೇರೆ ಬೇರೆ ಹೀಗೆ. ಕಲಾವಿದರು, ದ್ವಂದ್ವ, 2-3 ಮಲ್ಟಿಪಲ್. ಮತ್ತೆ ನಾನು ಸಂಗ್ರಹ ಮಾಡುವಾಗಲೂ ಹಾಗೆ, ಯಕ್ಷಗಾನದಲ್ಲಿ ಭಾಗವತರು ಮೈನ್. ಹೌದು. ಎಲ್ಲ ಭಾಗವತರ ಇದರಲ್ಲಿ ಭಾಗವತರ ವಯಸ್ಸಾಗಿ ನಾನು ಅದನ್ನು ಸೆಟರೇಟ್ ಮಾಡಿಕೊಂಡು ಹೋದ್ದು, ವಿಭಾಗ ಮಾಡಿಕೊಂಡು ಹೋದ್ದು. ಬಲಿಪರದ್ದು, ಬದ್ಯಾಣದ್ದು, ಪುತ್ತಿಗೆರದ್ದು, ಕಾಳಿಂಗನ ಮಠರದ್ದು ಎಲ್ಲರಿಗೂ ಒಂದೊಂದು ಇದು ಮಾಡಿ ಸೆಕ್ಷನ್ ಮಾಡಿ ಹಾಗೆ ಇದರಲ್ಲಿ ನಾನು ಅದನ್ನು ವರ್ಗೀಕರಿಸಿದ್ದು. ನಿಮ್ಮ ಫೋಲ್ಡರ್ ಅಲ್ಲಿ ಕೂಡ ಅದೇ ಇದೆ. ಈಗ ನನ್ನ ಫೋಲ್ಡರ್ ಇದೆ ಇಲ್ಲಿ ನಾನು ಸಂಗ್ರಹಿಸಿದ್ದು. ಅದು ಹೀಗೆ ಯಕ್ಷಗಾನ ಅಂತ ಹೇಳಿ ಒಂದು ಹಾರ್ಡ್ ಡಿಸ್ಕ್ ಅದಕ್ಕೆ ಕೊಟ್ಟಿದ್ದೇನೆ. ಇದರಲ್ಲಿ ಯಕ್ಷಗಾನದ ಇದು ಕೊಟ್ರೆ ಇಲ್ಲಿ ನೋಡಿ, ಇದು ಆಲ್ಬಮ್ ಮತ್ತು ಪದಗಳು ಅಂತ ಹೇಳಿ. ಕರೆಕ್ಟ್. ಆಲ್ಬಮ್ ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥಸಹಿತವಾಗಿದ್ದದ್ದು. ಹೌದು. ಪದಗಳು ಅಂತ ಹೇಳಿ ಬರೀ ಗಾನ ವಿಭವ ತರ ಅಥವಾ ಪದಗಳು ಮಾತ್ರ ಬಂದ ಕ್ಯಾಸೆಟ್. ಇದರಲ್ಲಿ ಹೋದ್ರೆ ತೆಂಕು ಮತ್ತು ಬಡಗು. ಹೌದು, ಬೇರೆ ಬೇರೆ ಉಂಟು. ಬಡಗಿನಲ್ಲಿ ಸಹ ಹಾಗೆ ಬೇರೆ. ಅದರಲ್ಲಿ ನೀವು ಹೋದ್ರೆ, ಈಗ ತೆಂಕಿನಲ್ಲಿ ಹೋದ್ರೆ ಅದರಲ್ಲಿ ದ್ವಂದ್ವ ಮತ್ತು ಕಲಾವಿದರು. ಕರೆಕ್ಟ್. ಕಲಾವಿದರ ವಯಸ್ಸು ಅಂದ್ರೆ ದ್ವಂದ್ವದಲ್ಲಿ ಮಲ್ಟಿಪಲ್ ಭಾಗವತರು ಇರ್ತಾರೆ. ಕಲಾವಿದರ ವಯಸ್ಸು ಹೋದ್ರೆ ಇಲ್ಲಿ ಎಲ್ಲಾ ಭಾಗವತರದ್ದು ಲಿಸ್ಟ್ ಸಿಗ್ತದೆ. ದಿನೇಶ ಮಣ್ಣ ಹೀಗೆ ಎಲ್ಲಾ ಭಾಗವತರದ್ದು ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೋದು.
ಕರೆಕ್ಟ್ ಕರೆಕ್ಟ್. ಗೊತ್ತಾಯ್ತಲ್ಲ, ವೆಂಕಟರಮಣ ಐತಾಳ. ಕೆಲವೊಮ್ಮೆ ಭಾಗವತರು ಎಂತ ಗೊತ್ತಿರೋದಿಲ್ಲ, ಅದನ್ನು ಅಂತ ಹೇಳಿ ಈಗ ಯಾವುದೇ ಒಂದು ಕ್ಲಿಪ್, ಒಂದು ಕ್ಯಾಸೆಟ್ ಅಥವಾ ಏನಾದ್ರೂ ಒಂದು ಸಿಕ್ಕಿದ್ರೆ ಅದರಲ್ಲಿ ಇದರಲ್ಲಿ ಅದಕ್ಕೆ ಸ್ಥಳ ಮೊದಲೇ ನಿಗದಿ ಆಗಿರ್ತದೆ, ರಿಸರ್ವ್ ಆಗಿರ್ತದೆ. ಕರೆಕ್ಟ್. ಅದು ಅಲ್ಲಿಯೇ ಹೋಗಿ ಕೂತ್ಕೊಳ್ಬೇಕು, ಬೇರೆ ಎಲ್ಲಿ ಅದಕ್ಕೆ ಸ್ಥಾನ ಇಲ್ಲ. ಗೊತ್ತಾಯ್ತಲ್ಲ. ಈಗ ನಿಮ್ಗೆ ಬೇರೆ 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 ಮೂಲಗಳಿಂದ ಈಗ ವಾಟ್ಸಪ್ ಅದರಿಂದ ಇದರಿಂದ ಎಲ್ಲ ಸಿಗ್ತದೆ, ಅದನ್ನೆಲ್ಲ ನೀವು ಬೇರೆ ಒಂದು. ನಾನಂದ್ರೆ ನಾನು ಹೆಚ್ಚು ಗಮನ ಹರಿಸಿದ್ದು ಅಮೂಲ್ಯ ಆಗಿದ್ರೆ, ಅಂದ್ರೆ ತುಂಬಾ ರೇರ್ ಆಗಿದ್ದದ್ದು ಮಾತ್ರ ಹಾಗೆ ಬಂದ್ರೆ ನಾನು ಅದನ್ನು ಸಂಗ್ರಹಕ್ಕೆ ಇದು ಮಾಡ್ತೇನೆ. ಮತ್ತೆ ಕೆಲವೆಲ್ಲ ಒಂದು ಸಲ ಈಗಿನ ಇದೆಲ್ಲ ಅಷ್ಟೇ, ಹೆಚ್ಚು ಅದರಲ್ಲಿ ಇದು ಇರುವುದಿಲ್ಲ. ಮೊದಲನೇದೆಲ್ಲ ಆದ್ರೆ ನಮ್ಗೆ ಅದರಲ್ಲಿ ಹಿಮ್ಮೇಳದ್ದಾಗಲಿ ಇದಾಗಲಿ, ಚಿಪ್ಪಾರ ಮದ್ದಳೆ ಅಥವಾ ದಿವಾಣರದ್ದು ಮದ್ದಳೆ, ಚಂಡೆ ಮದ್ದಳೆ, ಕುರುಪಿನದ್ದು ಪೀಠಿಕೆ, ಇದನ್ನೆಲ್ಲ ಕೇಳುವಾಗ ಒಂದು ಇದಿರ್ತದೆ ನಮ್ಗೆ, ಅದನ್ನು ಮತ್ತೆ ಇದಾಗ. ಈಗಿನದ್ದೆಲ್ಲ ಅದು ಒಂದು ತುಂಬಾ ಹಾಗೆ ಅದನ್ನು ಸುಮ್ಮನೆ ಅದರಲ್ಲಿ ಇದು ಕಾಣೋದು ತುಂಬಾ ಆಶ್ಚರ್ಯ. ಒಂದು ಒಳ್ಳೆ ಇದಿದ್ರೆ ದಾಖಲೆ ಮಾಡಿ ಇಟ್ಕೊಳ್ಬೇಕು ಅಂತ. ಎಲ್ಲ ಇದ್ರೆ ವಾಟ್ಸಪ್ ನಲ್ಲಿ ಅಥವಾ ಬಂದದ್ದು ನಾನು ಸಂಗ್ರಹಿಸಿ ಇಡುದು ಮಾತ್ರ ತುಂಬಾ ಕಡಿಮೆ. ಅದು ನನ್ನ ಇದಷ್ಟೇ. ಹಾಗೆ ಇದರಲ್ಲಿ ಹಾಗೆ ಹಲವಾರು ಇದರದ್ದು ನಾನು ಇದು ಮಾಡಿದೆ. ಕಡತೋಕರದ್ದು ನೋಡಿ, ಒಂದು ಕಡತೋಕರ ಫೋಲ್ಡರ್ ಅವರದ್ದು ಯಾವುದೆಲ್ಲ ಕ್ಯಾಸೆಟ್ ಬಂದಿದೆ ಅದೆಲ್ಲ ಒಂದೊಂದೇ ಕರೆಕ್ಟ್. ಗೊತ್ತಾಯ್ತಲ್ಲ. ಹಾಗೆ ನೀವು ಈಗ ತೆಂಕು ಈಗ ದ್ವಂದ್ವದಲ್ಲಿ ಹೋದ್ರೆ ದ್ವಂದ್ವದಲ್ಲಿ ಯಾವುದೆಲ್ಲ ಕಾಂಬಿನೇಷನ್ ಇದೆ, ಎರಡೆರಡು ಅಮ್ಮಣ್ಣಯ್ಯ ಪದ್ಯಾಣ, ಬಲಿಪ ಹೊಳ್ಳದಲ್ಲಿ ಬಂದ ಎಷ್ಟು ಅವರ ಕಾಂಬಿನೇಷನ್ ಅಲ್ಲಿ ಬಂದ ಎಷ್ಟು ಕ್ಯಾಸೆಟ್ಗಳು. ಕರೆಕ್ಟ್ ಕರೆಕ್ಟ್. ಹಾಗೆ ಇವರದ್ದು ಪದ್ಯಾಣ ಹೊಳ್ಳರಲ್ಲಿ ಬಂದ ಕ್ಯಾಸೆಟ್ಗಳು, ಅವರದ್ದಲ್ಲಿ ಯಾವುದೆಲ್ಲ ಎಷ್ಟು ಕ್ಯಾಸೆಟ್ ಬಂದಿದೆ, ಇದೆಲ್ಲ ಅವರ ಇದರಲ್ಲಿ ಬಂದ ಕ್ಯಾಸೆಟ್ಗಳು. ಕರೆಕ್ಟ್ ಕರೆಕ್ಟ್. ಉತ್ತರನ ಪೌರುಷ ಆಗಲಿ, ಮೂರುವರೆ ವಜ್ರಗಳು, ಹೀಗೆ ಸುಮಾರು ಪ್ರಸಂಗಗಳು, ಅದೆಲ್ಲ ನಾನು ಇದು ಮಾಡಿ ಇಟ್ಟಿದ್ದೇನೆ. ಅಂದ್ರೆ ಇದನ್ನು ನೀವು ಮಾಡಿದ ಉದ್ದೇಶ ಅದೇ, ನಿಮ್ಗೆ ಕೇಳಲಿಕ್ಕೆ ಅನುಕೂಲ ಆಗಬೇಕು, ನಿಮ್ಗೆ ಬೇಕಾದ ನನಗೆ ಬೇಕಾಗು, ನನಗೆ ಸಿಕ್ಕಬೇಕು ಅಷ್ಟೇ, ಬೇರೆ ಯಾವುದೇ ಇದಲ್ಲ. ನಾನು ಆಗಾಗ ಕೇಳ್ತಾ ಇರ್ತೇನೆ, ನನ್ಗೆ ಈಗ ಒಂದು ಯಾವುದೋ ಒಂದು ಕೇಳಬೇಕು ಅಂತ ಅಭಿರುಚಿಯವರ ಅದನ್ನು ಬಂದೇ ಇಲ್ಲಿ ಆಗಲೇ ನನಗೆ ಅದು ಮತ್ತೆ ಅದನ್ನು ಹೀಗೆ ಹುಡುಕಿಕೊಂಡು ಕೂತ್ಕೊಳ್ಳಿಕ್ಕೆ ಅದು ಹುಡುಕುವ ಟೈಮೇ ಹೋಗ್ತದೆ. ಯಾವುದೇ ಒಂದು ಪದ ಬೇಕು ಅಂತಾರೆ ನಾನು ಅದನ್ನು ಆಗಲೇ ನಾನು ಕೇಳ್ತೇನೆ. ಅಂದ್ರೆ ಇದನ್ನು ಮಾರಾಟ ಮಾಡುವ ಉದ್ದೇಶ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆಗೆ ಕೊಡುವ ಉದ್ದೇಶ ಅಂತದೆಲ್ಲ ಕೇಳಿದ್ದಾರೆ, ಕೆಲವರು ಸಂಸ್ಥೆಯವರೇ ಕೇಳಿದ್ದಾರೆ. ನಾನು ಆಗ ಅದನ್ನು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅದರ ಮೂಲ ಇದೇ ನನಗೆ ಮೂಲ ಉದ್ದೇಶ ಉಳಿಯುವುದಿಲ್ಲ ಅಂತ ಹೇಳಿ ಆಗ್ತದೆ. ಈಗ ಸಂಸ್ಥೆ ಕೊಟ್ಟು ಯಾರು ನನ್ನ ಕೈಯಿಂದ ಹೋದ ಕೂಡಲೇ ಅದಕ್ಕೆ ನನ್ನ ನಿಯಂತ್ರಣದಲ್ಲೇ ಇರುವುದಿಲ್ಲ. ಹೌದು. ಮತ್ತೆ ನಾನು ಅಷ್ಟು ವಿಶ್ವಾಸ ಪರವಾಗಿದ್ದವರಿಗೆ ಮಾತ್ರ ಕೊಡಬೇಕು. ಅಲ್ಲಿ ಅವರ ವಿಶ್ವಾಸವೇ ಪ್ರಶ್ನಾರ್ಹವಾಗುತ್ತದೆ ಅಲ್ಲ ಹೊರತು ನನ್ನ ಕೆಲಸಕ್ಕೆ ಇದಾಗುದಿಲ್ಲ. ಕರೆಕ್ಟ್. ಅಂದ್ರೆ ನಾವು ಯಾವುದೇ ಒಂದು ಇದು ಯಾವುದೇ ಒಂದು ದುರುದ್ದೇಶ ಇಲ್ಲದೆ ಸೇವಾ ಭಾವನೆಯಿಂದ ಮಾಡಿರುವಂತ. ಹೌದೌದೌದೌದು. ಈಗ ಬಡಗು ಅಂತ ಹೇಳಿ ಕೆಲವರು ಹೇಳ್ತಾರೆ ಬಡಗು ನಿಮ್ಗೆ ಅಭಿರುಚಿ ಇಲ್ಲ ಅಂತ ಹೇಳಿ, ಹಾಗೆ ಇದಾಗುದಿಲ್ಲ. ಈಗ ಬಡಗಿನಲ್ಲಿ ನಾನು ತುಂಬಾ ಸಂಗ್ರಹ ಮಾಡಿದ್ದೇನೆ. ನಾರಾಯಣ ಶಬರಾಯ ಆಗಿರ್ಬೋದು, ಯಾವ ಭಾಗವತರು ಇಲ್ಲ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ, ಅಷ್ಟು ಭಾಗವತರದ್ದು ನಾನು ಅದನ್ನು ಸಂಗ್ರಹ ಮಾಡಿ ಇಟ್ಟಿದ್ದೇನೆ. ಅಮೂಲ್ಯವಾದ ಇದು. ಅದು ಕೆಲವರಿಗೆಲ್ಲ ಅದರ ಈಗ ಹೆಸರು ಕೇಳಿದ್ರೆ ಹೆಸರೇ ಗೊತ್ತಿರೋದಿಲ್ಲ, ಅಂತ ಭಾಗವತರೆಲ್ಲ ಇದು ಮಾಡಿದೆ. ಆದ್ರೆ ನಾನು ಎಂತ ಮಾಡಿದೆ ಅಂದ್ರೆ ಅದನ್ನು ಎಲ್ಲಿ ಇಡಬೇಕಾ ಅಲ್ಲಿ ಅದನ್ನು ಇಟ್ಟಿದ್ದೇನೆ, ಅದನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಹಾಗಾಗಿ ಇನ್ನು ಮುಂದೆ ಈಗ ಇದನ್ನೀಗ ಸಂಗ್ರಹಿಸಿ ಇಟ್ಟಿದ್ದೀರಿ ನೀವು, ಇದನ್ನು ಯಾವ ರೀತಿ ಅಂದ್ರೆ ಇದರ ಉದ್ದೇಶ ಏನು? ಈಗ ನಿಮ್ಗೆ ಕೇಳಲಿಕ್ಕೆ ಮಾತ್ರ ಉದ್ದೇಶವ ಅಥವಾ ಈಗ ಹೆಚ್ಚಿನವರು ಈಗಿನ ಆಕ್ಷೇಪಣೆ ಏನು ಅಂತಂದ್ರೆ ಎಲ್ಲ ನಮ್ಮಲ್ಲಿದ್ದದನ್ನೆಲ್ಲ ಹಂಚಿಕೊಳ್ಬೇಕು, ನಾವು ನಮ್ಮಲ್ಲಿ ಇಟ್ಟುಕೊಳ್ಬಾರ್ದು, ಇಂಥ ಎಲ್ಲ ಕೆಲವು ವಿಚಾರಗಳೆಲ್ಲ ಇರುವಾಗ ವಿಚಾರದಲ್ಲಿ ಇರ್ತದೆ. ಆದ್ರೆ ಅದನ್ನು ನಾವು ಎಷ್ಟು ಪರಿಗಣಿಸ್ತೇವೆ ಅಷ್ಟೇ ಇರೋದು ಅದು. ಹೌದು. ಯಾರು ಏನೋ ಹೇಳ್ತಾರೆ ಇದ್ದಾರೆ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನುಂಟು, ನಮ್ಮ ಆತ್ಮ ಏನುಂಟು, ನಾವು ಎಷ್ಟು ನಿಸ್ವಾರ್ಥವಾಗಿ ಅದು ನಮಗೆ ಮಾತ್ರ ಗೊತ್ತಿರೋದು. ಅದು ನಾವು ಅದಕ್ಕೆ ಅದೇ ಇದಾಗಿ ಯಾರಾದ್ರೂ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಮತ್ತೆ ಈಗ ನನ್ಗೆ ಉಳಿಸಿಕೊಳ್ಳುವ ಬಗ್ಗೆ ಒಂಥರ ಮೊದಲಿದ್ದ ಅಭಿಮಾನ ಇಲ್ಲ. ಯಾಕೆ ಹೇಳಿದ್ರೆ ಇದರ ಮೂಲ ಉದ್ದೇಶ ಇದಾಗ್ತದೆ ಅಂತ ಕಾಣ್ತದೆ, ಅದರ ಸರಳವಾಗುದಿಲ್ಲ ಅಂತ ಹೇಳುದಿಲ್ಲ. ಹೌದು. ಅದು ಆಗುದಿಲ್ಲ ಅಂತ ಕಾಣುತ್ತದೆ. ಯಾಕೆ ಹೇಳಿದ್ರೆ ಇನ್ನು ಇದು ಎಲ್ಲಿಗೆ ಯಾರಿಗ ಹೊರಗೆ ಹೋದ್ರೆ ಅದು ಇದಾದ್ರೆ ಅದು ಸ್ವಾರ್ಥಕ್ಕೆ ಬಳಕೆ ಆಗುದೇ ಜಾಸ್ತಿ. ಯಾಕೆ ಹೇಳಿದ್ರೆ ನಾನು ಮೇಲ್ನಲ್ಲಿ ಕಳಿಸಿದ ಪದಗಳು ಕೆಲವುಂಟು. ಹೌದು, ಒಂದು ಕಾಲದಲ್ಲಿ 5 ಜನ ಗ್ರೂಪ್, ಒಂದು ಫಸ್ಟಿಗೆ ವಾರ್ಕುಟ್ ಗ್ರೂಪ್ ಅಂತ ಹೇಳಿ ನಾವು ಒಂದು 5 ಜನ, ಕೇಶವ, ಲಾನ, ಉಲ್ಲಾಸ, ಸುಬ್ರಹ್ಮಣ್ಯ ಒಟ್ಟು, ಹಾಗೆ ಒಂದು 5 ಜನ, ನಾವು ಈ 5 ಜನ ಸೇರಿ ನಾನು ಸೇರಿಸಿದ್ದು ಫಸ್ಟಿಗೆ. ಸೇರಿಸಿ ನಾವು ನನ್ನ ಹತ್ರ ನಾವೆಲ್ಲ ನಮ್ಗೆ ಬಂದ ಕಲೆಕ್ಷನ್ ಅನ್ನೆಲ್ಲ ಶೇರ್ ಮಾಡಿಕೊಳ್ತಿದ್ದೆ ಮೇಲ್ನಲ್ಲಿ. ಅದು ತುಂಬಾ ಖಾಸಗಿಯಾಗಿ. ಆಮೇಲೆ ನಾನು ಅದಕ್ಕೆ ಒಂದು ಬಳಗ ಮಾಡಿದೆ.
ಹಂಗೆ ಇಷ್ಟು ಜನರಲ್ಲಿ ನಾನು ಆಗ ತುಂಬಾ ಕಲೆಕ್ಷನ್ ಮಾಡ್ತಾ ಇದ್ದೆ. ಅದನ್ನು ನಾನು ಒಂದೊಂದು ಪದ, ಈಗ ಒಂದು ಕ್ಯಾಸೆಟ್ ಮಾಡಿದ್ರೆ ಅದರದ್ದು ಒಂದು ಪದ ಶೇರ್ ಮಾಡುದು. ಹೌದು, ನಿಮ್ಮ ಇಮೇಲ್ ಅಲ್ಲಿ ನನಗೆ ಗೊತ್ತುಂಟು, ಆಮೇಲೆ 400-500 ಜನ ಇದ್ರು. ಆಮೇಲೆ ಅದಕ್ಕೆ ಜಾಯಿನ್ ಆಗ್ತಾ ಬಂದ್ರು ಸುಮಾರು ಜನರು. ರೆಕಮೆಂಡೇಶನ್ ಬಂದು ಸಾಧಾರಣ 300-400 ಹೊರಗೆ ಇದೆ ಎಲ್ಲ ಕಡೆಯಲ್ಲಿ ಅದು ಸ್ಪ್ರೆಡ್ ಆಗ್ಲಿಕ್ಕೆ ಶುರು ಆಯ್ತು. ಮೇಲ್ನಲ್ಲಿ ಬೇರೆ ಏನಿಲ್ಲ. ಆವಾಗ ಅದರಲ್ಲಿ ಕೂಡ ನನಗೆ ತುಂಬಾ ಅನುಭವ ಆಗಿದೆ. USA ಇಂದ ನನಗೆ ಒಬ್ರು ಕಾಲ್ ಮಾಡಿ ಹೇಳಿದ್ರೆ, ಆಯ್ತು ನಾನು 20 ವರ್ಷ ಆಯ್ತು ಯಕ್ಷಗಾನ ಕೇಳದೆ ಬಿಡದೆ ನೋಡದೆ, ಈಗ ನಿಮ್ಮದು ನೋಡುವಾಗ ಈ ಪದಗಳು ಕೇಳುವಾಗ ನನಗೆ ಈಗ ಪುನಃ ಅದರ ಬಗ್ಗೆ ಒಂದು ಅಭಿರುಚಿ ಬೀರುತ್ತದೆ. ಹಾಗೆ ನನ್ನ ಈ ಶಾರಿಂಗಿನಿಂದಲೇ ಕೆಲವರಿಗೆ ಯಕ್ಷಗಾನದ ಬಗ್ಗೆ ಕಾಳಜಿ ಇದು ಬಂದು, ಕೆಲವರು ಗೊತ್ತಿಲ್ಲದವರು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಿದವರಿದ್ದಾರೆ. ಜರ್ಮನಿ ಅಲ್ಲಿಂದ ಅವರೊಬ್ಬರು ಫೋನ್ ಮಾಡಿದ್ರೆ, ಇದೆಲ್ಲ ನಾನು ಇದಾಗ ಕೂಡಲೇ ಅವರ ಮೊಬೈಲ್ ನಲ್ಲಿ ಅಲ್ಲೆಲ್ಲ ಸಸ್ ಆಗ್ತಿತ್ತು ಆಗ ಮೇಲು ಲ್ಯಾಪ್ಟಾಪ್ ಅಂತ ಇದೆ. ಆವಾಗ ಅವರು ಅಲ್ಲಿಂದ ಏರ್ಪೋರ್ಟ್ ಇಂದ ಫೋನ್ ಮಾಡಿದ್ದಾರೆ ನನಗೆ, ರಾಜ್ಕುಮಾರ್ ನಾನೊಂದು ಅದ್ಭುತ ಪದ ಕೇಳಿದೆ, ಅದೊಂದು ಬಲಿಪರದ್ದು ಒಂದು ಪದ ಕಳಿಸಿದ್ದು. ಅವರು ಬೆಳಗ್ಗೆ ಅಲ್ಲಿ, ನಾನು ಇಲ್ಲಿ ಕಳಿಸಿದ್ದು ರಾತ್ರಿ, ಅವರಿಗೆ ಅಲ್ಲಿ ಬೆಳಗ್ಗೆ ಏನೋ ಯಾವುದು, ಅವ್ರಿಗದು ಅಷ್ಟು ಖುಷಿಯಾಗಿ ಅವರು ಅಲ್ಲಿಂದ ಆಗಲೇ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಎಂತ ಒಂದು ಅನುಭವವನ್ನು ಪಡಿತಾ ಇದ್ದೇನೆ ಅಂತ ಹೇಳಿದ್ರೆ ಅದೆಲ್ಲ ನನಗೆ ನಿಜವಾಗಿ ಕೇಳುವಾಗ ಖುಷಿ ಆಗ್ತದೆ. ಅಂದ್ರೆ ಎಲ್ಲಿ ಇಲ್ಲದಿದ್ದದನ್ನು, ಅಂದ್ರೆ ಅವರಿಗೆಲ್ಲ ಮರ್ತೇ ಹೋಗಿತ್ತು ಯಕ್ಷಗಾನ ಅಂತ ಹೇಳಿದ್ರೆ. ಅವರು ಅದರಿಂದ ಆ ಫೀಲ್ಡಿಂದ ತುಂಬಾ ಹೊರಗೆ ಬಂದಿದ್ರಾಯ್ತು. ನಮ್ಮ ಈ ಮೈಲ್ನ ಮುಖಾಂತರ ಯಾವುದೋ ಒಂದು ಮುಖಾಂತರ ಅವರ ಕೈಗೆ ಸಿಕ್ಕುವಾಗ ಅವ್ರಿಗೆ ಅದನ್ನು ಸಂಗ್ರಹಿಸಿ, ಕೆಲವರು ನಾನು ಕಳಿಸಿದ ನಿತ್ಯ ಪದಗಳಿಗೆ ಬಗ್ಗೆ ನಿರೀಕ್ಷೆ ಇರ್ತಿತ್ತು. ಕೆಲವರೆಲ್ಲ ಇವತ್ತೇನಿಲ್ವಾ ಅಂತ ಕೇಳ್ತಿದ್ರು. ಹಾಗೆ ಬಂದ ಪದಗಳನ್ನು ಸಂಗ್ರಹಿಸಿ ಕೆಲವರು ಸಿಡಿ ಮಾಡಿ ಅವರ ಕಾರ್ನಲ್ಲಿ ಹೋಗುವಾಗ ಅಥವಾ ಎಲ್ಲರೂ ಹೋಗುವಾಗ ಅವರು ಕೇಳುವ ಹವ್ಯಾಸ ಇಟ್ಟುಕೊಂಡಿದ್ದು. ಅಲ್ಲ, ನೀವು ಕಳಿಸಿದ ಮೇಲಲ್ಲಿ ಕಳಿಸಿದ ಹಾಡುಗಳನ್ನು ಯಾರು ಸಿಡಿ ಮಾಡಿ ಮಾರಾಟ ಮಾಡಿದ್ದೆ? ಅದೇ ಹೇಳಿದ್ದು ನಾನು. ಆ ಉದ್ದೇಶದಿಂದ ಕೆಲವೊಮ್ಮೆ ಹಾಗೆ ಕಳಿಸಿದ ಪದಗಳು ಕೂಡ ಸಿಡಿಯಲ್ಲಿ ಮಾರಾಟ ಆಗಿ ಬಂದಿದೆ. ಅದೇ ಸಿಡಿಗಳು ಅಥವಾ ಇನ್ನೊಂದು ರೂಪದಲ್ಲಿ ನನ್ನ ಕೈಗೆ ಬಂದಾಗ ಅದರಲ್ಲಿ ನಾನು ಕಳಿಸಿದ್ದಿರ್ತದೆ, ಅವರು ದುಡ್ಡು ಮಾಡಿರ್ತಾರೆ. ಹೌದು ಹೌದು. ನಾವು ಇಲ್ಲಿ ರಾತ್ರಿ ಆಗಲು ಅದರ ಬಗ್ಗೆ ಹಿಂದೆ ಅಥವಾ ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಕಾಲು ಹಿಡಿದು ಅಥವಾ ಇದು ಮಾಡಿ ಅವರ ಅಡಿಗೆ ಕೊನೆ ಅದು ಮೇಲೆ ಹತ್ತಿ ಕ್ಯಾಸೆಟ್ ಇಟ್ಕೊಂಡು ಬಂದ್ರೆ ಅದನ್ನು ಅಷ್ಟು ಕಷ್ಟಪಟ್ಟು ಮಾಡಿದಾಗ ಅದು ಇನ್ನೊಬ್ಬರಿಗೆ ಅದರಲ್ಲಿ ದುಡ್ಡು ಮಾಡುವ ಇದು ಬರ್ತದೆ, ಗೊತ್ತಾಯ್ತು. ಅದರಿಂದಾಗಿ ನೀವು ಅದೇ ಈ ಸಂಗ್ರಹದ ಬಗ್ಗೆ ಈಗ ಸ್ವಲ್ಪ ಉದಾಸೀನವನ್ನು ತಾಳ್ತಾ ಇದ್ದೀರಿ. ಸಂಗ್ರಹ ಮತ್ತು ಶಾರಿಂಗ್ ಅನ್ನು ನಾನು ಕಂಪ್ಲೀಟ್ ನಿಲ್ಲಿಸಿದ್ದೇನೆ. ಮೊದಲು ನಾನು ಶುರು ಮಾಡಿದ್ದೆ ಇದು ಅಷ್ಟು ಒಂದು ಬೆಳಿಲಿಕ್ಕೆ ಕಾರಣ. ನಾನು ಊರಿನಲ್ಲೆಲ್ಲ ಹೋಗುವಾಗ ಮೊಬೈಲ್ ತೋರಿಸ್ತಿದ್ರು ಕೆಲವರು, ಈಗ ನನ್ನ ಹತ್ರ ಪದ ಉಂಟು, ಆ ಪದ ಉಂಟು, ಈ ಪದ, ಅದೆಲ್ಲ ನಾನೇ ಕಳಿಸಿದ್ದಾಗಿರ್ತದೆ. ಅದು ಅವ್ರು ಯಾವ್ದೋ ರೂಪದಲ್ಲಿ ಅವರಿಗೆ ಬಂದಿರ್ತದೆ. ಇದರಲ್ಲಿ ಇನ್ನೊಂದು ವಿಚಿತ್ರ ಹೇಳಿದ್ರೆ, ಯಾರೋ ಬಂದವರು ಮಂಗಳೂರಿನಲ್ಲಿ ಅವರ ಮೊಬೈಲ್ ರಿಪೇರಿ ಕೊಟ್ಟಲ್ಲಿ ಅವರ ಆ ಹಾಡುಗಳೆಲ್ಲ ಸಿಕ್ಕಿ ಅದು ನನ್ನ ಕೈಗೆ ಬಂದಿತ್ತು. ಅದರಲ್ಲೆಲ್ಲ ಅವರು ಹಿಂದಿಯಲ್ಲಿ ಹೆಸರು ಬರ್ದಿದ್ರು. ಪದಗಳ ಹೆಸರೆಲ್ಲ, ಪದಗಳದ್ದು ಕಲಾವಿದರದ್ದೆಲ್ಲ ಹೆಸರು ಹಿಂದಿಯಲ್ಲಿ ಮಾಡಿದ್ರಾಯ್ತು. ಆದ್ರೆ ಆ ಕ್ಲಿಪ್ಪಿನ ಒಳಗೆ ನಾನು ಕ್ರಿಯೇಷನ್ ಮಾಡಿದ್ದ ಒಂದು ಇದು ಇರ್ತದೆ, ಸಿಂಬಲ್ ಇರ್ತದೆ. ಅದರಿಂದಲೇ ನನಗೆ ಗೊತ್ತಾದ್ದು, ಅದು ನಾನು ಕ್ರಿಯೇಷನ್ ಮಾಡಿ ಕಳಿಸಿದ್ದು. ಅದು ಅವರಿಗೆ ಹೇಗೋ ಸಿಕ್ಕಿತ್ತು. ಹೀಗೆಲ್ಲ ಆಗಿದೆ. ಅದರ ನಂತರ ನನಗೆ ಇದೆಲ್ಲ ಗಾಬರಿ ಆಗಿದೆ. ಈಗ ನನಗೆ ಮೊದಲೆಲ್ಲ ಗೊತ್ತಿಲ್ಲ ಆಯ್ತು ಈ ಹಕ್ಕು ಸ್ವಾಮ್ಯದ ಅಥವಾ ಈ ಕಾಪಿ ರೈಟ್ ನ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ಆಯ್ತು. ಕರೆಕ್ಟ್. ಆದ್ರೆ ಅದು ಮಿಸ್ಯೂಸ್ ಆಗಬಾರ್ದು ಅಂತ ಹೇಳೋ ಒಂದು ಕಾಳಜಿ ಇತ್ತು. ಆದ್ರೆ ಇದು ಇಷ್ಟೆಲ್ಲ ಇದಾಗ್ತದೆ. ಈಗ ನನಗೆ ಆಗ್ತದೆ, ನಾವು ಒಂದು ಮೌಲ್ಯವಾದ ಇದನ್ನು ನಾವು ಮೌಲ್ಯವನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಈಗ ಒಂದು ಕಲಾವಿದರಾಗಲಿ ಭಾಗವತರಾಗಲಿ ಇದಾಗಲಿ ನಾವು ಇದು ಮಾಡಿದ್ರೆ ಅವರಿಗೇನು ಸಿಗ್ತದೆ? ಹೌದು, ಅವರಿಗೇನು ಸಿಗುದಿಲ್ಲ. ಅವರಿಗೇನು ಸಿಗುದಿಲ್ಲ ಅದಲ್ಲ. ಅಥವಾ ಅದನ್ನು ಮಾಡಿದವರಿಗೆ ಏನಾದ್ರೂ ಒಂದು ಪ್ರಾಪ್ತಿ, ಏನಾದ್ರೂ ಒಂದು ಹೆಸರು ಕೂಡ ಸಿಗುದಿಲ್ಲ. ಎಲ್ಲ ಬಿಡಿ, ಗೊತ್ತಾಯ್ತಲ್ಲ? ಕರೆಕ್ಟ್. ಹೌದು ಹೌದು. ದುಡ್ಡು ಬಿಡಿ, ಒಬ್ಬರದ್ದು ಯಾರು ಮಾಡಿದ್ದಾರೆ ಅಥವಾ ಯಾರು ಅದರ ಬಗ್ಗೆ ಹಿಂದೆ ಬಿದ್ದಿದ್ದಾರೆ, ಒಬ್ಬ ಮನೆಯಲ್ಲಿ ತಾಳಮದ್ದಲೆ ಅಥವಾ ಏನಾದ್ರೂ ಅವನು ದುಡ್ಡು ಹಾಕಿ ರೆಕಾರ್ಡಿಂಗ್, ಅವನು ಯಾವುದೇ ಉದ್ದೇಶದಲ್ಲಿ ಮಾಡ್ಲಿ, ಅವನು ಆ ಟೈಮ್ ನಲ್ಲಿ ಮಾಡಿದ್ದೊಂದು ಅವನದ್ದೊಂದು ಸೇವೆ ಅಂತ ಹೇಳಿ ಪರಿಗಣಿಸ್ತಿದ್ರೆ ಅವನಿಗೆ ಏನು ಸಿಗ್ತದೆ ಅದರಿಂದ? ಏನು ಸಿಗುದಿಲ್ಲ. ಹೌದು. ಇಲ್ಲಿ ಒಟ್ಟು ಎಂಜಾಯ್ ಮಾಡುವಾಗ ಅವನಿಗೆ ಅದರ ಇದಿಲ್ಲ. ನಾವು ಮತ್ತೆ ಎಂಜಾಯ್ ಮಾಡುವಾಗ ವಾಯ್ಸಿನಲ್ಲಿ ಏನು ಬರ್ತದೆ ಅದು ಮಾತ್ರ ಎಂಜಾಯ್ ಮಾಡ್ತೇವೆ. ಅದರ ಚೆಂಡೆ ಮದ್ದಳೆ ಅದು ಇದು ಯಾವುದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಕೇಳ್ತೇವೆ, ಒಳ್ಳೇದಾಯ್ತು ಅಷ್ಟೇ ಅಂತ ಹೇಳಿ ಹಾಗೆ ತಿಂದು ಉಂಡು ಬಿಸಾಡುವ ಒಂದು ಮಟ್ಟಕ್ಕೆ ಬರ್ತದೆ. ಹಾಗೆ ಅದರಿಂದಾಗಿ ನೀವು ಸಂಗ್ರಹದ ಬಗ್ಗೆ ಈಗ ಹೆಚ್ಚು ನಾನು ಆಸಕ್ತನಾಗಿಲ್ಲ ಅಂತ ಹೇಳಿ ಹೇಳ್ಬೋದು. ಮತ್ತೊಂದು ಅದು ಬೇಡ ಅಂತ ಹೇಳಿ ಕಾಣ್ತದೆ. ಈಗ ಒಂಥರ ಜಿಗುಪ್ಸೆ ಬಂದು ಬಿಟ್ಟಿದೆ. ಅಂದ್ರೆ ನೀವು ಈಗ ಇನ್ನು ಯಾರಾದ್ರೂ ನಾಳೆ ಒಂದು 200 ಕ್ಯಾಸೆಟ್ ತಂದು ಕೊಟ್ರೆ ನೀವು ಮಾಡುದಿಲ್ಲ ಹಾಗಾದ್ರೆ? ಅಲ್ಲ, ಕ್ಯಾಸೆಟ್ ತಂದು ಕೊಟ್ರೆ ನಾನು ಮಾಡ್ತೇನೆ. ಅಂದ್ರೆ ಅದು ನನ್ನ ಹವ್ಯಾಸ ಆಗಿ ಬೆಳೆದಿದೆ. ಹೌದು ಹೌದು.
ಮಾಡ್ತೇನೆ ನಾನು, ಮಾಡೋದಿರುದಿಲ್ಲ ಅಂತಲ್ಲ, ಮಾಡಿ ನಾನು ನನ್ನಿಂದ ಇದು ಮಾಡೋದು ಅಷ್ಟೇ, ಮಾಡಿ ಅವರಿಗೆ ಕೊಡ್ತೇನೆ. ಹೌದು, ಅಷ್ಟೇ ಅಷ್ಟೇ. ನನಗೆ ಒಂದು ಸಲ ಕೇಳಲಿಕ್ಕೆ ಆಗ್ತದೆ, ಒಂದು ಇದಾಗ್ತದೆ ಅಷ್ಟೇ, ಚೇಂಜಸ್ ಆಗ್ತದೆ ಅಷ್ಟೇ. ಅಲ್ಲದೆ ನನಗೆ ಬೇರೆ ಅದರಲ್ಲಿ ಉದ್ದೇಶ ಇರೋದು, ಅವ್ರ ಹತ್ರ ನಾನು ದುಡ್ಡು ತಕೊಳ್ಳೋದಿಲ್ಲ, ಎಂತದ್ದು ಇಲ್ಲ. ಹೌದು ಹೌದು. ಈ ಯಕ್ಷಗಾನ ಅಲ್ಲದೆ ಇದ್ದದ್ದು ಮಾಡಿದ್ರೆ ನಾನು ದುಡ್ಡು ತಗೊಳ್ತೇನೆ. ಒಂದು ಕ್ಯಾಸೆಟ್ ಮಾಡಿದ್ದೇನೆ ಸುಮಾರು, ಸಂಗೀತದ್ದೆಲ್ಲ ಇದಕ್ಕಿಂತ ಕಷ್ಟ, ಸಂಗೀತದ್ದೆಲ್ಲ ಬೇರೆ ಅದರದೇ ಯಕ್ಷಗಾನ ಕ್ಯಾಸೆಟ್ನದ್ದು ಮಾಡ್ಬೇಕಿದ್ರೆ ಕಷ್ಟ. ಕಷ್ಟ, ಅದರ ಸೌಂಡ್ ತುಂಬಾ ಇದಿದೆ, ಅದರ ಎಫೆಕ್ಟ್ಗಳೆಲ್ಲ ತುಂಬಾ ನೋಡ್ಬೇಕು. ಇದು ಯಕ್ಷಗಾನದ್ದಾದ್ರೆ ನೀವು ಒಮ್ಮೆ ಇದು ಸೆಟ್ ಮಾಡಿ ಇಟ್ಟರೆ ಮತ್ತೆ ಅದು ಚೇಂಜ್ ಆಗುತ್ತೆ, ಶ್ರುತಿ ಒಂದೇ ಇರ್ತದೆ ಅಥವಾ ಏನಾದ್ರೆ ಅದು ಅಲ್ಲಿ. ಅಂದ್ರೆ ಯಕ್ಷಗಾನದ್ದು ಅಲ್ಲದೆ ಇದ್ದದ್ದು ನೀವು ಎಷ್ಟೆಲ್ಲ ಮಾಡಿದ್ರಿ? ಯಕ್ಷಗಾನ ಸುಮಾರು ಮಾಡಿದ್ದೇನೆ, ಅದು ಒಂದು 300 ಕ್ಯಾಸೆಟ್ ಆಗ್ಬೋದು. ಓಹೋ ಹೋ ಹೋ, ಹಾಗೆ ಮಾಡಿದ್ದುಂಟು. ಅದು ಕೂಡ ಹೆಚ್ಚು ಈ ಶಾಸ್ತ್ರೀಯ ಸಂಗೀತ ಎಲ್ಲ ಲೈವ್ ಅದೆಲ್ಲ ಇರ್ತದೆ. ಕೆಲವರು ಎಲ್ಲೆಲ್ಲೋ ಮಾಡಿ, ಮೊದಲೆಲ್ಲ ಹಳೆಬರೆಲ್ಲ ಟೇಪ್ ರಿಕಾರ್ಡ್ ಅಲ್ಲಿ ಕೊಂಡೋಗಿ ಇದು ಮಾಡಿದ್ದು. ಕರೆಕ್ಟ್. ಹಾಗೆ ನಂಗೆ ಯಕ್ಷಗಾನದ ಒಟ್ಟಿಗೆ ಬಂದ ಕ್ಯಾಸೆಟ್ಗಳಲ್ಲಿ ಇರ್ತಿತ್ತು ಕೆಲವು, ಅವರ ಮನೆಯಲ್ಲಿ ಆದ ಸಂಗೀತ ಕಾರ್ಯಕ್ರಮದ್ದೆಲ್ಲ. ಅದನ್ನೆಲ್ಲ ನೀವು ಮಾಡಿ ಅದನ್ನ ನಾನು ತೆಗೆದಿಟ್ಟಿದ್ದೇನೆ, ಇಲ್ಲ ಅಂತಲ್ಲ. ಅದು ಕೇವಲ ನನ್ನ ಇದಕ್ಕೆ ಮಾತ್ರ. ಅಂದ್ರೆ ನೀವು ಯಾರೆಲ್ಲ ಯಕ್ಷಗಾನವನ್ನ ಹೇಗೆ ಎಂಜಾಯ್ ಮಾಡ್ತೇನೆ ಅದೇ ತರ ಶಾಸ್ತ್ರೀಯ ಸಂಗೀತ ಅಥವಾ ಕೆಲವು ಇದೆಲ್ಲ ಸಂಗೀತ, ಲಘು ಸಂಗೀತ ಎಲ್ಲ ನಾನು ಅದನ್ನು ಎಂಜಾಯ್ ಮಾಡ್ತೇನೆ ಅದೇ ತರ. ಅಂದ್ರೆ ಈಗ ಈಗ ಯಾರು ಈಗ ನಾನು ನಿಮ್ಗೆ ಒಂದು 200 ಕ್ಯಾಸೆಟ್ ಕೊಟ್ಟಿದ್ರೆ, ಆ 200 ಕ್ಯಾಸೆಟ್ ಅನ್ನು ನೀವು ಅದನ್ನು ಕನ್ವರ್ಟ್ ಮಾಡಿ ಅದನ್ನು ಆ 200 ಕ್ಯಾಸೆಟ್ಗಳ MP3 ಅನ್ನು ಸಿಡಿಯಲ್ಲಿ ಹಾಕಿ ನನಗೆ ನೀವು ಕೊಡುದು. ಸಿಡಿಯಲ್ಲಿ ಹಾಕಿ ಕೊಡುದು ಅಂತಲ್ಲ, ಸಿಡಿಯಲ್ಲಿ ಹಾಕಿದ್ರೆ ನಾವು ಸುಮ್ಮನೆ ಕೈಯಿಂದ ದುಡ್ಡು ಹಾಕಿದಾಗ ಆಗ್ತದೆ. ಅವರು ಏನಾದ್ರೂ ಅದಕ್ಕೆ ತಕೊಂಡು ಬರ್ಬೇಕು, ಸಿಡಿ ಅವರೇ ತಕೊಂಡು ಬಂದ್ರೆ ಸಿಡಿಗೆ ಹಾಕಿ ಕೊಡೋದು, ಅಥವಾ ಏನಾದ್ರೂ ಹಾರ್ಡ್ ಡಿಸ್ಕ್ ಏನಾದ್ರು ತಕೊಂಡು ಹೋದ್ರೆ ಅದಕ್ಕೆ ಕಾಪಿ ಮಾಡಿ ಕೊಡೋದು ಅಷ್ಟೇ ಅಲ್ಲದೆ. ಮತ್ತೆ ಅದು ಕೂಡ ನಮ್ಗೆ ತುಂಬಾ ಕೆಲಸ ಆಗ್ತದೆ, ಕಾಪಿ ಮಾಡಿ ಕೊಡುದೇ. ಕೆಲವೊಮ್ಮೆ ಕಾಪಿಗೆ 1 ಗಂಟೆ ಎಲ್ಲ ತಗೊಳ್ಳೋದು. ಹೌದು ಹೌದು, ಕರೆಕ್ಟ್ ಕರೆಕ್ಟ್. ನಾವು ಅದು ಕೂಡ ಒಂದು ಶ್ರಮವೇ ಇದರಲ್ಲೇ ಮಧ್ಯೆ. ಕೆಲವರು ಈಗ ಬರ್ತಾರೆ, ನಿಮ್ಮ ಹತ್ರ ಏನಾದ್ರು ಸಂಗ್ರಹ ಉಂಟ ಕೇಳಲಿಕ್ಕೆ ಬಂದ್ರು ಕೂಡ ಅವರಿಗೆ ಬೇಕಾಗಿ ನಾನು ಒಂದು ಅರ್ಧ ದಿನ ಎಲ್ಲ ಮೀಸಲಿಡುವಷ್ಟು ಪರಿಸ್ಥಿತಿ ಬರ್ತೇನೆ. ಹೌದು, ಅದು ಈ ಬೆಂಗಳೂರಿನ ಈ ನಮ್ಮ ಕೆಲಸದ ಒತ್ತಡ, ಈ ಮೊದಲೇ ಇಲ್ಲಿ ಸಮಯ ಇಲ್ಲ. ಕೆಲವೊಮ್ಮೆ ಅವರು ಹಾರ್ಡ್ ಡಿಸ್ಕ್ ಇಟ್ಟು ಹೋಗುದು, ನಾನು ಮತ್ತೆ ಅದನ್ನು ಕಾಪಿ ಮಾಡಿ ಅವರಿಗೆ ತಿಳಿಸುದು. ಅಂದ್ರೆ ಅದ್ರಲ್ಲಿ ಏನಿಲ್ಲ, ನಮ್ಗೆ ಯಾವುದೇ ಒಂದು ಫಲಾಪೇಕ್ಷೆ ಎಂತದ್ದು ಇರುದಿಲ್ಲ. ಹೌದು ಹೌದು. ಅಂದ್ರೆ ಸುಮ್ಮನೆ ನಾವು ಅವರು ದುಡ್ಡು ಕೊಟ್ಟರು ತೆಕ್ಕೊಂಡ್ರು ಕೂಡ ಅದು ಅರ್ಥ ಬೇರೆ ಆಗ್ತದೆ. ಹೌದು, ಕರೆಕ್ಟ್. ಅವನು ದುಡ್ಡು ಕೊಟ್ರೆ ಅವನು ಕೊಡ್ತಾನೆ, ಮಾಡ್ತಾನೆ, ಅದೊಂದು ಸಂಪಾದನೆ ಆಗಿ ಆಗ್ತದೆ. ಹೌದಲ್ಲ? ಆ ಸಂಪಾದನೆ ನಮಗೆ ಯಕ್ಷಗಾನವನ್ನು ಹೇಳಿಕೊಂಡು ನನಗೆ ಬೇಡ. ನನಗೆ ಯಕ್ಷಗಾನದಿಂದ ಯಾವುದೇ ದುಡ್ಡು ಬರ್ಬೇಕು ಅಂತ ಅವನು ಇಷ್ಟರವರೆಗೆ ಗ್ರಹಿಸಿದವನಲ್ಲ. ಅದಕ್ಕಿಂತ ಏನಾದ್ರೂ ಆದ್ರೆ ನಮ್ಮಿಂದ ಏನಾದ್ರೂ ಸಲ್ತಿದ್ರೆ ಸಲ್ಲಿ ಅಂತ ಹೇಳಿ ಅಷ್ಟೇ ಅಲ್ಲ. ಅದೇ ಯಕ್ಷಗಾನದಿಂದ ನಮ್ಗೆ ಯಾವ ದುಡ್ಡು ಮಾಡುವ ಅಗತ್ಯ ಏನಿಲ್ಲ. ನಾನು ಅದೇ ಅಂದ್ರೆ ಈಗಿನ ಇದರಲ್ಲಿ ಒಬ್ಬ ವೈಯಕ್ತಿಕ ಒಬ್ಬ ವ್ಯಕ್ತಿಯಾಗಿ ಬೇರೆ ಯಾವುದೇ ಯಕ್ಷಗಾನದಲ್ಲಿ ನೀವು ಭಾಗವತರಲ್ಲ, ನೀವು ಇದಲ್ಲ, ನೀವು ಏನು ಕಲಾವಿದಲ್ಲ, ನೀವು ಏನೂ ಅಲ್ಲ, ಕೇವಲ ಒಂದು ಯಕ್ಷಗಾನದ ಕೇಳುಗ, ನೀವು ಯಕ್ಷಗಾನದ ನೋಡುಗ. ಪ್ರೇಕ್ಷಕ, ಸಾಮಾನ್ಯ ಪ್ರೇಕ್ಷಕನ ನೆಲೆಗಟ್ಟಿನಲ್ಲಿ ಇದ್ದುಕೊಂಡು ನನಗೆ ಇದು ಕೇಳಲಿಕ್ಕೆ ಬೇಕು, ನನಗೆ ಒಳ್ಳೆಯ ಕ್ವಾಲಿಟಿಯದ್ದನ್ನು ಕೇಳಬೇಕು ಎನ್ನುವ ದೃಷ್ಟಿಕೋನದಿಂದ ನೀವು ತೊಡಗಿ ಇಷ್ಟೆಲ್ಲ ಮಾಡಿ ಈಗ ಸಾಧಾರಣ ಮಟ್ಟಿಗೆ ಅದೇ ನೀವು ಆಗ ಹೇಳಿದಾಗೆ 1,000ದ ಮೇಲೆ ಕ್ಯಾಸೆಟ್ಗಳನ್ನೆಲ್ಲ ಕನ್ವರ್ಟ್ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಹೆಚ್ಚು ಹೇಳಿದ್ರೆ ನಾನು ಕನ್ವರ್ಟ್ ಮಾಡದೇ ಇದ್ದ ಕ್ಯಾಸೆಟೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ನಾನು ಮಾಡಿದ್ದೇನೆ. ಎಲ್ಲ ಇನ್ನೂ ಇರ್ಬೋದು, 1, 2, 3 ಉಳಿದಿರ್ಬೋದು. ಆದ್ರೆ ಬಹುತೇಕ ನಾನು ಎಲ್ಲ ಅದನ್ನು ಹಿಡಿದು ಮಾಡಿ ಆಗಿದೆ. ಅದೇ ಅಂದ್ರೆ ಒಂದು ಸಂಸ್ಥೆ ಮಾಡಬೇಕಾದಂತಹ ಕೆಲಸವನ್ನು ನೀವು ಒಬ್ಬರು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಅಂದ್ರೆ ಮಾರಾಟ ಮಾಡಬೇಕು ಅಂತಿಲ್ಲ, ಬೇರೆಯವರಿಗೆ ಕೊಡಬೇಕು ಅಂತಿಲ್ಲ, ನನ್ನ ಖುಷಿಗೆ ನಾನು ಮಾಡ್ತೇನೆ ಎನ್ನುವ ಹಾಗೆ ನೀವು ಎಲ್ಲವನ್ನು ಮಾಡಿದ್ದೀರಿ. ಮತ್ತೆ ಕೇಳಿದವರಿಗೆ ನೀವು ಕೊಟ್ಟಿದ್ದೀರಿ. ಅದಕ್ಕೆ ನಾನೇ ಒಬ್ಬ ಇದು, ಯಾಕೆಂತಂದ್ರೆ ನಿಮ್ಮಲ್ಲಿ ಇರುವ ಎಲ್ಲ ಸಂಗ್ರಹ ಅಷ್ಟೂ ನನ್ನ ಹತ್ರ ಉಂಟು, ನೀವು ನನಗೆ ಕೊಟ್ಟಿದ್ದೀರಿ. ಸೊ ಬೇರೆ ಯಾರಾದ್ರೂ ಇಲ್ಲ ಅವರು ಕೊಡುದಿಲ್ಲ ಅಂತ ಹೇಳಿದ್ರೆ ಅದನ್ನು ಮೊಟ್ಟ ಮೊದಲು ನಾನೇ ನಂಬುದಿಲ್ಲ, ಯಾಕಂದ್ರೆ ನನ್ನ ಹತ್ರ ಉಂಟಲ್ಲ ಅದೆಲ್ಲ. ಸೊ ಇಷ್ಟು ಹೊತ್ತು ಈ ಒಂದು ಹೇಗೆ ಅದು ಕ್ಯಾಸೆಟ್ ಇಂದ ಇದಕ್ಕೆ ಮಾಡುದು ಹೇಗೆ, ಅದರ ಹಿಂದೆ ಇರುವ ಶ್ರಮ ಏನು. ಈಗ ನಾವು 200 ರೂಪಾಯಿ ಕೊಟ್ಟರೆ ಒಬ್ಬ ಕ್ಯಾಸೆಟ್ ಕನ್ವರ್ಟ್ ಮಾಡಿ ಕೊಡ್ತಾನೆ, ಆದ್ರೆ ಈ ಕ್ವಾಲಿಟಿ, ಈಗ ನಾನು ಕೇಳಿದ ಕ್ವಾಲಿಟಿ ಅದರಲ್ಲಿ ಖಂಡಿತವಾಗಿಯೂ ಸಿಗುದಿಲ್ಲ. ಅದು ಮತ್ತೆ ಯಕ್ಷಗಾನ ಕೇಳಿದವರಿಗೆ ಅದರ ಇದು ಗೊತ್ತಿರ್ತದೆ, ಅದು ಹೇಗೆ ಇದಿರ್ತದೆ. ನೀವು ಮತ್ತೆ ಯಾರ ಹತ್ರ ಮಾಡಿದ್ರೆ ಅವರು ಒಟ್ಟು ಅದನ್ನು ದುಡ್ಡಿಗೋಸ್ಕರ ಮಾಡ್ತಾರೆ, ಅದರ ಹಿಂದೆ ಮುಂದೆ ಅದರಲ್ಲಿ ಅದೇ ಆ ಟೆಕ್ನಿಕಲ್ ಆಸ್ಪೆಕ್ಟ್ ಗಳನ್ನು ಅವರು ಗಮನದಲ್ಲಿ ಇಡುವುದಿಲ್ಲ, ಅವರು ಕೇಳಲಿಕ್ಕೆ ಹೋಗುದಿಲ್ಲ. ಮಧ್ಯೆಯಲ್ಲಿ ಅದ್ರ ಕ್ಯಾಸೆಟ್ ಸಿಕ್ಕಾಕಿಕೊಂಡು ಅದು ಬ್ಲಾಂಕ್ ಬಿದ್ದಿದ್ರೆ ಅದು ಹಾಗೆ ಇರ್ತದೆ, ಅವರು ಕೊಟ್ಟದಲ್ಲಿ ಹಾಗೆ ಇರ್ತದೆ. ನಾನು ಮಾಡಿದ್ರೆ ಹಾಗೆ ಇರುವುದಿಲ್ಲ. ಅದನ್ನೆಲ್ಲವನ್ನು ನಾನು ನೋಡಿ ಅದನ್ನು ಫುಲ್ ಎಂಜಾಯ್ ಮಾಡ್ತೇನೆ. ಹೌದು, ಹಾಗೆ ಈ ಒಂದು ಇದನ್ನೆಲ್ಲ ಅಂದ್ರೆ ಒಂದು ತನ್ನ ಒಂದು ಖುಷಿಗೆ ಬೇಕಾಗಿ ನೀವು ಇಷ್ಟೊಂದು ಶ್ರಮ ಪಟ್ಟು ಮಾಡಿರುವಂತದ್ದು. ಈಗ ಬೇಕು ಅಂತ ಕೇಳಿದವರಿಗೆ ನೀವು ಕೊಟ್ಟಿದ್ದೀರಿ. ದೊಡ್ಡ ಒಂದು ಸಂಗ್ರಹ ನಿಮ್ಮಲ್ಲಿದೆ. ನೋಡೋಣ ಯಾರಾದ್ರೂ
ಒಬ್ಬ ಏನು ದೊಡ್ಡ ದೊಡ್ಡ ಸಂಸ್ಥೆಗಳವರು ಅದಕ್ಕೆ ಸರಿಯಾದಂತಹ ಅದಕ್ಕೊಂದು ಮನ್ನಣೆಯನ್ನು ಕೊಟ್ಟು ಅದನ್ನು ತಗೊಂಡು ಕಾಪಿಡುವ ಪ್ರಯತ್ನ ಮಾಡ್ತಾರಾ ಅಂತ ನಾವು ನೋಡುವ. ಮನ್ನಣೆ ಅಂತಲ್ಲ, ಅವರು ಅದಕ್ಕೆ ಮೌಲ್ಯ ಅಂದ್ರೆ ನನಗೆ ಮೌಲ್ಯ ಕೊಡೋದಲ್ಲ, ದುಡ್ಡು ಕೊಡೋದಲ್ಲ, ಅದರ ಬಗ್ಗೆ ಗೌರವದಿಂದ ಅದು ಹಾಳಾಗಬಾರದು. ನನ್ನ ಕಾಳಜಿ ಏನುಂಟು, ಅದು ಮಿಸ್ಯೂಸ್ ಆಗಬಾರ್ದು. ಅಂದ್ರೆ ಬೇರೆ ದುಡ್ಡಿಗೋಸ್ಕರ ಆಗ್ಲಿ ವಾಣಿಜ್ಯ ಇದಾಗ್ಲಿ ಅದು ಅದಕ್ಕೋಸ್ಕರ ಮಾಡಿದ್ದಲ್ಲ. ಅದರ ಮೂಲ ಇವರಿಗೆ ಏನು ನಯಾ ಪೈಸೆದಲ್ಲಿ ಸಲ್ಲುವುದಿಲ್ಲ, ಯಾವುದೇ ಒಂದು ಹೆಸರು ಕೂಡ ಸಲ್ಲುವುದಿಲ್ಲ. ಆ ಮೂಲ ಇದರವರಿಗೆ ಸಹ ಗೌರವ ಸಿಕ್ಕುವ ಹಾಗೆ ಅದರಲ್ಲಿ ಏನಾದ್ರೂ ಆಗುತ್ತಿದ್ರೆ ಮಾಡ್ತೇನೆ. ಮತ್ತೆ ಇಲ್ಲ ಇದ್ರೆ ನಾನು ಇದಾಗುದಿಲ್ಲ ಅಂತ ಆಗುವಾಗ ನಾನು ಇದನ್ನು ಸ್ವಲ್ಪ ಅದನ್ನು ನಾಶ ಮಾಡ್ಲಿಕ್ಕೆ ನೋಡ್ತಾ ಇದ್ದೇನೆ. ಈಗ ನನ್ನ ಹತ್ರ ಇದ್ದ ಹಾರ್ಡ್ ಡಿಸ್ಕ್ ಅನ್ನೆಲ್ಲ ಈಗ ನಾನೀಗೆಲ್ಲ ಶುರುವಿಂದ ಕೇಳಲಿಕ್ಕೆ ಶುರು ಮಾಡಿದ್ದೇನೆ. ಅದನ್ನು ಕೇಳಲಿಕ್ಕೆ ಇನ್ನೊಂದು ಕಡಿಮೆಯಲ್ಲಿ 1 ವರ್ಷ ಆದ್ರೂ ಬೇಕು. ಕೇಳಿ ಮುಗಿದ ಕೂಡಲೇ ನಾನು ಎಲ್ಲವನ್ನು ಫಾರ್ಮೆಟ್ ಮಾಡುವ ಯೋಚನೆಯಲ್ಲೇ ಇದ್ದೇನೆ. ಸ್ವಲ್ಪ ಅದು ದುಃಖಕರ ಸಂಗತಿ ನಿಜವಾಗಿ. ನನಗೆ ನಿಜವಾಗಿ ಹೇಳುವಾಗ ನನಗೆ ಕಣ್ಣು ತುಂಬಿ ಬರ್ತದೆ. ನಾನು ಅದರ ಹಿಂದೆ ಅಷ್ಟು ಬಿದ್ದಿದ್ದೇನೆ, ಅಷ್ಟು ಇದು ಮಾಡಿದ್ದೇನೆ. ಇನ್ನು ಅದು ಕೇಳಿ ಆಗುವಾಗ ನಾನು ಇಲ್ಲ, ಇದು ಮಿಸ್ಯೂಸ್ ಆಗುತ್ತದೆ, ನನಗೆ ಇದನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ. ಮತ್ತೆ ಅದು ಇನ್ನು ಯಾಕೆ ನನ್ನಿಂದ ನಂತರ ಇದಾಗ್ತದೆ, ಅದರಿಂದ ಇನ್ನು ಯಾರ್ಯಾರು ಏನೆಲ್ಲ ಕಚ್ಚಾಡಿ ಅಥವಾ ಏನಾದ್ರೂ ದುಡ್ಡು ಮಾಡುವ ಇದಕ್ಕಿಂತಲೂ ನಾನು ಅದನ್ನು ನಾಶ ಮಾಡಿದ್ರೆ ಮತ್ತೆ ಇನ್ಯಾರಿಗೂ ಇದರಲ್ಲಿ ತೊಂದರೆ ಇಲ್ಲ. ಹೌದು, ನಾನು ಕಾಪಿರೈಟ್ ಉಲ್ಲಂಘನೆ ಮಾಡಿದಾಗ ಆಗುದಿಲ್ಲ, ಎಂತದ್ದು ಆಗುದಿಲ್ಲ. ನಾನು ಅದನ್ನು ಹಾಗೆ ಮಾಡ್ಬೇಕು ಅಂತ ಹೇಳುವ ಒಂದು ದೂರದ ಆಲೋಚನೆ, ಸಣ್ಣ ಆಲೋಚನೆ ಇದೆ. ಅದು ಏನಾಗ್ತದೆ ಅಂತ ಮುಂದೆ ಇನ್ನು ನೋಡುದು. ಅದೇ ಇಷ್ಟು ಹೊತ್ತು ಈ ಒಂದು ಇದರ ಬಗ್ಗೆ ಅಂದ್ರೆ ಕ್ಯಾಸೆಟ್ ಇಂದ ಕನ್ವರ್ಟ್ ಮಾಡುವುದು ಹೇಗೆ, ಅದನ್ನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ಸಣ್ಣ ಮಟ್ಟಿನಲ್ಲಿ ಯಾವ ರೀತಿ ಅಂತ ಹೇಳಿ ಅದನ್ನು ತೋರಿಸಿಕೊಟ್ರಿ. ಆಮೇಲೆ ಅದರ ಹಿಂದೆ ಇರುವ ಶ್ರಮ, ಅದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ಯಾವ ರೀತಿಯಲ್ಲಿ ಗಮನದಲ್ಲಿ ಇಟ್ಟುಕೊಳ್ಬೇಕು, ಎಲ್ಲೆಲ್ಲೆಲ್ಲ ಗಮನ ಇಟ್ಟಬೇಕು. ಕ್ಯಾಸೆಟ್ ಶುದ್ಧ ಮಾಡುವುದರಿಂದ ಹಿಡಿದು ಅದನ್ನು ಕ್ಲೀನ್ ಮಾಡುವುದರಿಂದ ಹಿಡಿದು ಇದರಲ್ಲಿ ಅದನ್ನು ಏನು ಕಂಪ್ಯೂಟರ್ನಲ್ಲಿ ಪ್ರೋಸೆಸ್ ಮಾಡುವುದರಿಂದ ಹಿಡಿದು ಅಂದರೆ ತಂತ್ರಜ್ಞಾನವನ್ನು ಯಕ್ಷಗಾನಕ್ಕೆ ಬಹಳ ಅತ್ಯುತ್ತಮವಾಗಿ ಒಂದು ಬಳಕೆಯನ್ನು ನಾನಿಲ್ಲಿ ನೋಡಿದ್ದೇನೆ. ಸೊ ಈ ಎಲ್ಲ ವಿಚಾರಗಳಿಗೆ ವೈಯಕ್ತಿಕವಾಗಿ ರಾಜ್ಕುಮಾರ್ ಅನ್ನುವ ವ್ಯಕ್ತಿಗೆ ಅದರಿಂದ ಏನೂ ಇದಿಲ್ಲ. ಏನು ಅಂತಂದರೆ ನನಗೆ ಬೇಕು ಅನ್ನಿಸುವಾಗ ನಾನು ಇನ್ನೊಬ್ಬರ ಹತ್ರ ಕೇಳಿ ಪಡೆದುಕೊಳ್ಳುವ ಬದಲು ನನ್ನಲ್ಲಿ ಇರುವ ಸಂಗ್ರಹದಿಂದ ನಾನು ಕೇಳಿ ಆನಂದವನ್ನು ಪಡಿತೇನೆ ಎನ್ನುವ ಉದ್ದೇಶ ಮಾತ್ರ ಇಲ್ಲಿ ಈಗ ನಿಮ್ಮ ಹತ್ರ ಮಾತಾಡುವಾಗ ನಾನು ಕಂಡುಕೊಂಡ ಸತ್ಯ. ಇಷ್ಟೊತ್ತು ಇದು ಈ ಸಂಗ್ರಹ ಉಂಟು. ಅದನ್ನು ನಾನು ನಿಮ್ಮ ಒಬ್ಬ ಮಿತ್ರನಾಗಿ ಹಾಗೂ ಯಕ್ಷಗಾನದ ಅಭಿಮಾನಿಯಾಗಿ ನಿಮ್ಮಲ್ಲಿ ಒಂದು ನನ್ನ ಕಳಕಳಿಯ ವಿನಂತಿ, ಅದನ್ನು ದಯವಿಟ್ಟು ನೀವು ನಾಶ ಪಡಿಸಬೇಡಿ. ನೋಡುವ ಮುಂದಕ್ಕೆ ಯಾರಾದರೂ ಅದಕ್ಕೆ ನೀವು ನಿಮ್ಮ ಮೂಲ ಉದ್ದೇಶ ಏನು ಅಂದರೆ ಅದನ್ನು ಯಾರು ಮಾಡಿದ್ದಾರೆ ಆ ಮೂಲ ಕರ್ತೃವಿಗೂ ಅದರ ಒಂದು ಶ್ರೇಯ ಸಲ್ಲಬೇಕು ಎನ್ನುವಂಥದ್ದು. ಆ ರೀತಿಯ ಮುತುವರ್ಜಿ ಇಟ್ಟುಕೊಂಡು ಯಾವುದಾದ್ರೂ ಒಂದು ಸಂಸ್ಥೆಯೋ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಯೋ ಮುಂದೆ ಬಂದಾರು ಅನ್ನುವಂಥ ನಿರೀಕ್ಷೆಯೊಂದಿಗೆ, ಒಂದು ಶುಭವಾದಂಥ ನಿರೀಕ್ಷೆಯೊಂದಿಗೆ, ಈ ಏನು ಅಶುಭ ಬೇಡ, ನಾಶ ಮಾಡುವುದು ಬೇಡ, ನಾಶ ಬೇಡ, ಅದರಿಂದ ಏನಾದ್ರೂ ಒಂದು ಒಳ್ಳೇದಾಗ್ತದೆ ಅನ್ನುವಂತ ಒಂದು ನಿರೀಕ್ಷೆ ಇಟ್ಟುಕೊಳ್ಳೋದೇ ಅಲ್ಲ. ನಾನು ಅದನ್ನೇ ಹೇಳಿದೆ, ಒಂದಷ್ಟು ನೋಡುವ ಇನ್ನು ಮುಂದಿನ ಇದಕ್ಕೆ ಹೇಗಾಗ್ತದೆ ಅಂತ ಹೇಳಿ. ಆದ್ರೂ ಇದಕ್ಕೆ ಬರಬಾರದು ಅಂತ ಹೇಳೋ ಒಂದು ಬೇಸರ ಇರ್ತದೆ. ಆದ್ರೆ ಏನ್ ಮಾಡೋದು, ನೋಡೋಣ ಏನಾಗ್ತದೆ ಅಂತ ಹೇಳಿ ಒಂದು ನಿರೀಕ್ಷೆ ಅಂತೂ ಇದ್ದೇ ಇರ್ತದೆ. ಹೌದು. ನಮಸ್ತೆ ಸರ್. ನಮಸ್ತೆ.